कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण प्रभु हरे कृष्ण ಎಲ್ಲ ಭಕ್ತರಿಗೂ ಸ್ವಾಗತ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ಓಂ ನಮೋ ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೇನ್ ಸರಸ್ವತಿ ವ್ಯಾಸಂ सरस्वती व्यासं ತಥೋ ಜಯಮುದೀರಯೇ. ततो जयमुदीरये. ನಷ್ಟಪ್ರಾಯೇಷು भद्रेषु ನಿತ್ಯಂ ಭಾಗವತ ಸೇವೆಯಾ नित्यं भागवतसेवा ಭಗವತಿ
श्लोके भगवती उत्तम श्लोके भक्तिर्भवति नैष्टिकी भक्ति भवति नैष्टिकी ಶ್ಲೋಕ 18 ಶ್ರೀಮದ್ ಭಾಗವತ ಪ್ರಥಮ ಸ್ಕಂದ ಅಧ್ಯಾಯ 5 ಶ್ಲೋಕ 18 ತಸ್ಯೈವ ಹೇತೋ ಪ್ರಯತೇತ ಕೋವಿದೋ. ಹೇಳಿ, ನನ್ನ ಹಿಂದೆ ಹೇಳಿ, ಎಲ್ಲ ರಿಪೀಟ್ ಮಾಡಿ. ತಸ್ಯೈವ ಹೇತೋ ಪ್ರಯತೇತ ಕೋವಿದೋ ತಸ್ಯೈವ ಹೇತೋ ಪ್ರಯತೇತ ಕೋವಿದೋ ನ ಲಭ್ಯತೆ ಯದ್ಭ್ರಮತಾಮುಪರ್ಯದಃ ಲಭ್ಯತೆ ಯದ ಪ್ರಮಥಂ ಉಪಾಯೇ ಉಪರ್ಯದಃ ತಲ್ಲಭ್ಯತೆ ದುಃಖವದ್ ಅನ್ಯತಃ ಸುಖಂ ಲಭ್ಯತೆ ದುಃಖವತ್ ಅನ್ಯಥ ಸುಖಂ ಸುಖಂ ಕಾಲೇನ ಸರ್ವತ್ರ ಗಭೀರರಮಸ ಕಾಲೇನ ಸರ್ವತ್ರ ಗಭೀರರಮಸಃ. ಅನುವಾದ ಓದಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ಮಾತಾಜಿ ಅನುವಾದ ಭಾವ. ಅತ್ಯಂತ ಮೇಲಿನ ಬ್ರಹ್ಮಲೋಕದಿಂದ ಅತ್ಯಂತ ಕೆಳಗಿನ ಪಾತಾಳ ಲೋಕದವರೆಗೆ ಅಲೆದರೂ ಯಾವುದು ದುರ್ಲಭವಾಗಿದೆಯೋ ಅಂತಹ ಉದ್ದೇಶ ಸಾಧನೆಗಾಗಿ ಮಾತ್ರವೇ ಬುದ್ಧಿವಂತರು ಮತ್ತು ತತ್ವಾಸಕ್ತರು ಆದವರು ಪ್ರಯತ್ನಿಸಬೇಕು. ಇಂದ್ರಿಯ ಭೋಗದಿಂದ ಸಿಗುವ ಸುಖದ ಬಗ್ಗೆ ಒಂದು ಮಾತು. ನಾವು ಬಯಸಿದ್ದರೂ ಕಾಲಾನಂತರ ನಮಗೆ ಹೇಗೆ ಸುಖ ಪ್ರಾಪ್ತವಾಗುವುದೋ ದುಃಖ ಪ್ರಾಪ್ತವಾಗುವುದೋ ಹಾಗೆಯೇ ವಿಷಯ ಸುಖ ಕೂಡ ಕಾಲಾನಂತರ ತಾನಾಗಿಯೇ ಲಭ್ಯವಾಗುತ್ತದೆ. ಭಾವಾರ್ಥ: ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇಂದ್ರಿಯ ಭೋಗ ಅನುಭವಿಸಲು ಎಲ್ಲರೂ ಎಲ್ಲಾ ಕಡೆಯಲ್ಲೂ ನಾನಾ ಪ್ರಯತ್ನ ಮಾಡುತ್ತಿದ್ದಾರೆ. ವ್ಯಾಪಾರ, ಉದ್ದಿಮೆ, ಆರ್ಥಿಕ ಅಭಿವೃದ್ಧಿ, ರಾಜಕೀಯ ಪ್ರಾಮುಖ್ಯ ಇವೇ ಮೊದಲಾದವುಗಳಲ್ಲಿ ಕೆಲವರು ನಿರತರಾಗಿದ್ದಾರೆ. ಇನ್ನು ಕೆಲವರು ಮುಂದಿನ ಜನ್ಮಗಳಲ್ಲಿ ಮೇಲಿನ ಲೋಕಗಳನ್ನು ಪಡೆದು ಸುಖ ಪಡುವುದಕ್ಕಾಗಿ ಕಾಮ್ಯ ಕರ್ಮಗಳಲ್ಲಿ ನಿರತರಾಗಿದ್ದಾರೆ. ಚಂದ್ರಲೋಕದಲ್ಲಿರುವವರು ಸೋಮರಸವನ್ನು ಸೇವಿಸಿ ಹೆಚ್ಚಿನ ಇಂದ್ರಿಯ ಸುಖ ಪಡೆಯುವರು ಎನ್ನಲಾಗಿದೆ. ಹಾಗೆಯೇ ದಾನ ಧರ್ಮಗಳನ್ನು ಮಾಡಿದವರು ಪಿತೃಲೋಕಕ್ಕೆ ಹೋಗುವರು ಎಂದು ಹೇಳಲಾಗಿದೆ. ಆದ್ದರಿಂದ ಈ ಜನ್ಮದಲ್ಲಿಯೋ ಮುಂದಿನ ಜನ್ಮಗಳಲ್ಲಿಯೋ ವಿಷಯ ಭೋಗ ಅನುಭವಿಸಲು ಬಗೆ ಬಗೆಯ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಲಾಗುತ್ತಿದೆ. ಸ್ಪುಟ್ನಿಕ್ ಮೊದಲಾದ ಯಂತ್ರಗಳನ್ನು ಬಳಸಿ ಚಂದ್ರನನ್ನು ಅಥವಾ ಇತರ ಲೋಕಗಳನ್ನು ತಲುಪಲು ಮತ್ತೆ ಕೆಲವರು ಪ್ರಯತ್ನಿಸುತ್ತಿದ್ದಾರೆ. ಯಾವುದೇ ಉತ್ತಮ ಕರ್ಮವನ್ನು ಮಾಡದೆ ಅಂತಹ ಲೋಕಗಳಲ್ಲಿ ಸೇರಿಕೊಳ್ಳಲು ಅವರು ತುಂಬಾ ಆತುರರಾಗಿದ್ದಾರೆ. ಆದರೆ ಹಾಗೆ ಆಗುವುದಿಲ್ಲ. ಅವರವರು ಮಾಡಿದ ಕರ್ಮಾನುಸಾರ ಬೇರೆ ಬೇರೆ ಮಟ್ಟದ ಜೀವಿಗಳಿಗೆ ಬೇರೆ ಬೇರೆ ಸ್ಥಾನಗಳು ದೊರೆಯುವಂತೆ ಪರಮಪುರುಷನ ನಿಯಮವಿದೆ. ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಸತ್ಕರ್ಮಗಳನ್ನು ಮಾಡುವುದರಿಂದ ಮಾತ್ರವೇ ಒಬ್ಬ ವ್ಯಕ್ತಿಯು ಒಳ್ಳೆಯ ಕುಟುಂಬದಲ್ಲಿ ಜನಿಸಿ ಐಶ್ವರ್ಯ, ವಿದ್ಯೆ ರೂಪಗಳನ್ನು ಹೊಂದುತ್ತಾನೆ. ಸತ್ಕರ್ಮದ ಫಲವಾಗಿ ಈ ಜನ್ಮದಲ್ಲಿ ಕೂಡ ವಿದ್ಯೆ, ಐಶ್ವರ್ಯಗಳನ್ನು ಗಳಿಸುವುದನ್ನು ನಾವು ಕಾಣುತ್ತೇವೆ. ಹಾಗೆಯೇ ಸತ್ಕರ್ಮದಿಂದ ಮಾತ್ರವೇ ನಮ್ಮ ಮುಂದಿನ ಜನ್ಮದಲ್ಲಿ ನಾವು ಬಯಸಿದ ಪದವಿಗಳನ್ನು ಪಡೆಯುತ್ತೇವೆ. ಇಲ್ಲದಿದ್ದರೆ ಇಬ್ಬರು ವ್ಯಕ್ತಿಗಳು ಏಕಕಾಲದಲ್ಲಿ ಒಂದೇ ಸ್ಥಳದಲ್ಲಿ ಹುಟ್ಟಿದರೂ ತಮ್ಮ ಹಿಂದಿನ ಕರ್ಮಗಳಿಗೆ ತಕ್ಕಂತೆ ಬೇರೆ ಬೇರೆ ಸ್ಥಾನಗಳನ್ನು ಪಡೆಯುತ್ತಿರಲಿಲ್ಲ. ಇಷ್ಟಾದರೂ ಅಂತಹ ಎಲ್ಲ ಲೌಕಿಕ ಸ್ಥಾನಮಾನಗಳು ನಶ್ವರವಾದವು. ಅತ್ಯುನ್ನತವಾದ ಬ್ರಹ್ಮಲೋಕ ಮತ್ತು ಅತಿ ಕೆಳಗಿನ ಪಾತಾಳ ಲೋಕಗಳು ಸ್ಥಾನಮಾನಗಳು ಸಹ ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ಬದಲಾಗುತ್ತವೆ. ತಾತ್ವಿಕವಾದ ಆಸಕ್ತಿ ಇರುವವನು ಬದಲಾವಣೆಗೆ ಗುರಿಯಾದ ಅಂತಹ ಸ್ಥಾನಮಾನಗಳ ಪ್ರಲೋಭನೆಗೆ ಸಿಗಬಾರದು. ಜ್ಞಾನ ಆನಂದಗಳಿಂದ ಕೂಡಿದ ಶಾಶ್ವತ ಜೀವನಕ್ಕಾಗಿಯೇ ಅವನು ಯತ್ನಿಸಬೇಕು. ಅದನ್ನು ಪಡೆದವರು ಮತ್ತೆ ಈ ಲೋಕದ ಅಥವಾ ಇತರ ಲೋಕಗಳ ಕ್ಲೇಶಮಯ ಜೀವನಕ್ಕೆ ಎಂದೂ ಹಿಂದಿರುಗಬೇಕಾಗಿಲ್ಲ. ಕ್ಲೇಶಗಳು ಮತ್ತು ದುಃಖ ಮಿಶ್ರಿತ ಸುಖಗಳು ಲೋಕ ಜೀವನದ ಎರಡು ಲಕ್ಷಣಗಳು. ಅವುಗಳನ್ನು ಬ್ರಹ್ಮಲೋಕ ಅಥವಾ ಇತರ ಲೋಕಗಳಲ್ಲಿಯೂ ಪಡೆಯಬಹುದು. ದೇವತೆಗಳ ಬಾಳಿನಲ್ಲಿ ಹೇಗೋ ಹಾಗೆ ಹಂದಿ ನಾಯಿಗಳ ಬಾಳಿನಲ್ಲಿಯೂ ಅವು ಲಭ್ಯವಾಗುತ್ತವೆ. ಎಲ್ಲಾ ಜೀವಿಗಳ ಬಾಳಿನಲ್ಲಿಯೂ ಇರುವ ಕ್ಲೇಶ ಅಥವಾ ದುಃಖ ಮಿಶ್ರಿತ ಸುಖಗಳು ಕೇವಲ ಗುಣದರ್ಜೆಗಳಲ್ಲಿ ಮಾತ್ರ ಭಿನ್ನವಾಗಿವೆ ಅಷ್ಟೇ. ಆದರೆ ಹುಟ್ಟು, ಸಾವು, ರೋಗ, ವೃದ್ಧಾಪ್ಯಗಳಿಂದ ಯಾರೂ ಮುಕ್ತರಲ್ಲ. ಅದೇ ರೀತಿ ಪ್ರತಿಯೊಬ್ಬನಿಗೂ ಇಷ್ಟೇ ಸುಖವೆನ್ನುವುದು ಪೂರ್ವ ನಿಯೋಜಿತವಾಗಿದೆ.
ಕೇವಲ ತನ್ನ ಪ್ರಯತ್ನಗಳಿಂದ ಯಾರೂ ಇವುಗಳನ್ನು ಹೆಚ್ಚು ಕಡಿಮೆ ಪಡೆಯುವಂತಿಲ್ಲ. ಹಾಗೆ ಪಡೆದರೂ ಅವು ಮತ್ತೆ ನಷ್ಟವಾಗಬಹುದು. ಆದುದರಿಂದ ಯಾರೂ ಈ ಕ್ಷುಲ್ಲಕ ವಸ್ತುಗಳಿಗಾಗಿ ಕಾಲ ವ್ಯಯ ಮಾಡಬಾರದು. ಭಗವದ್ಧಾಮಕ್ಕೆ ಮರಳಲು ಮಾತ್ರವೇ ಯತ್ನಿಸಬೇಕು. ಅದೇ ಪ್ರತಿ ಮಾನವನ ಜೀವನದ ಧ್ಯೇಯವಾಗಿರಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪಕ್ಷಾಯ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ಶೇಷ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ನಾವು ಇಷ್ಟ ತನಕ ಕೇಳ್ತಾ ಇರೋದು ವೇದವ್ಯಾಸರು ಎಲ್ಲ ವೇದ ಸಾಹಿತ್ಯ ರಚನೆ ಮಾಡಿದ್ದಾರೆ. ಎಲ್ಲದರನ್ನು 4 ವೇದಗಳಾಗಿ ವಿಭಜನೆ ಮಾಡಿ ಮತ್ತೆ ಮಹಾಭಾರತವನ್ನು ಕೊಟ್ಟಿದ್ದಾರೆ. ಮತ್ತೆ 17 ಪುರಾಣಗಳನ್ನು ಬರೆದಿದ್ದಾರೆ. ಇದೆಲ್ಲ ಬರೆದ ನಂತರನೂ ಅವರಿಗೆ ಇನ್ನ ಒಂದು ಹೃದಯದಲ್ಲಿ ಸಮಾಧಾನ ಇಲ್ಲ, ಅವ್ರಿಗೆ ಒಂದು ಶಾಂತಿ ಇಲ್ಲ. ಹಾಗೆ ಆಗ ಆ ಸಮಯಕ್ಕೆ ಅವರ ಗುರುಗಳಾದ ನಾರದ ಮುನಿಗಳು ಬಂದಿದ್ದು. ನಾರದ ಮುನಿಗಳಿಗೆ ಅವ್ರು ಕೇಳಿದ್ರು, ನನ್ನ ಈ ಅಸಮಾಧಾನಕ್ಕೆ ಕಾರಣ ಏನು, ನೀವು ಶೋಧಿಸಿ ಅಂತ ಹೇಳಿ ಅಂತ. ನಾರದ ಮುನಿಗಳು ಹೇಳಿದ್ದು, ನೀನು ಈ ರೀತಿಯ ಕೃತಿಗಳು ಮಾಡಿದ್ರು ಕೂಡ ಇದರ ನಿಜವಾದ ಸಾರವಾದ ಭಗವಂತನ ನೀನು ಸಂಪೂರ್ಣವಾಗಿ ಅವನಿಗೆ ಮುಡಿಪಾಗಿಟ್ಟ ಒಂದು ಗ್ರಂಥವನ್ನು, ಅವನ ಗುಣಗಾನವನ್ನು ಮಾಡುವ ಗ್ರಂಥವನ್ನು ನೀನು ವಿವರಿಸ, ಹಾಗಾಗಿ ನಿನಗೊಂದು ಅಸಮಾಧಾನ ಇದೆ ಅಂತ ಭಗವಂತನು ಹೇಳಿದ್ದು ನಾವು ಕೇಳಿದ್ವಿ ನಾವು. ಸೊ ನಾರದ ಮುನಿಗಳು ವೇದವ್ಯಾಸರಿಗೆ ಈ ಎಲ್ಲ ನೀನು ಬರೆದ ಕೃತಿಗಳು, 4 ವೇದಗಳಾಗ್ಬೋದು, 17 ಪುರಾಣಗಳು, ಮಹಾಭಾರತ, ಇದೆಲ್ಲನೂ ತುಂಬಾ ಲೌಕಿಕ ವಿಚಾರವೇ ಹೆಚ್ಚು ಮಹತ್ವ, ಹೆಚ್ಚು ಪ್ರಾಧಾನ್ಯ ಕೊಟ್ಟಿದ್ದು ಈ ಭಗವಂತನ ಭಕ್ತಿ ಮಾಡೋದು, ಅನನ್ಯ ಭಕ್ತಿ ಮಾಡೋದು ಪ್ರತಿಯೊಂದು ಮನುಜನ ಮುಖ್ಯ ಕರ್ತವ್ಯ. ಅದನ್ನು ನೀನು ಒಂದು ಸೈಡ್ ಟಾಪಿಕ್, ಅದನ್ನು ಮುಖ್ಯ ವಿಷಯವಾಗಿ ನೀನು ಹೇಳಿಲ್ಲ. ನೀನು ಮುಖ್ಯ ವಿಷಯವಾಗಿ ನೀನು ಇದನ್ನ ಹೇಳ್ಬೇಕು. ನೀನು ಆ ಥರ ಒಂದು ಗ್ರಂಥವನ್ನು ನೀನು ರಚನೆ ಮಾಡಬೇಕು ಅಂತ ಆ ಒಂದು ಬೋಧನೆ ಕೊಡ್ತಿದ್ದಾರೆ. ಅವ್ರು ಕೊಡ್ತಾ ಇವಾಗ ನಾವು ಕೇಳೋದು ಹಿಂದೆ ಶ್ಲೋಕದಲ್ಲಿ ಇನ್ನೆನ್ನೆ ಕೇಳಿದ್ ನಾವು, ಭಕ್ತಿ ಅನ್ನೋದು ಪ್ರಾಧಾನ್ಯವಾದ ಚಟುವಟಿಕೆ. ಪ್ರತಿಯೊಂದು ಜೀವಿಗೂ ಮುಖ್ಯ ಚಟುವಟಿಕೆ, ಮೂಲ ಚಟುವಟಿಕೆ ಅಂದರೆ ಭಕ್ತಿ. ಇದು ನಮ್ಮ ನಿಜವಾದ ಧರ್ಮ. ಇದು ಮುಕ್ತಿ ಹಿತ್ವಾ ಅನ್ಯತಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಪ್ರತಿಯೊಂದು ಜೀವಿ ಮೂಲವಾಗಿ ಮುಕ್ತ ಸ್ಥಿತಿಯಲ್ಲಿದೆ. ಏನದು ಮುಕ್ತಿ? ಜೀವಿಯರ ಸ್ವರೂಪವೇ ನಿತ್ಯರ ಕೃಷ್ಣದಾಸ್. ನಮ್ಮ ಮುಕ್ತಿ ಸ್ಥಿತಿ ಅಂದರೆ ನಾವು ಭಗವಂತನ ನಿತ್ಯ ಸೇವಕರು, ಅದು ನಮ್ಮ ಮೂಲ ಸ್ವಭಾವ. ಆ ಸ್ವಭಾವವನ್ನು ಕಳೆದುಕೊಂಡು ನಾವು ಈ ಭೌತಿಕ ಜಗತ್ತಿನಲ್ಲಿ ತ್ರಿಗುಣದರಲ್ಲಿ ನಾವು ಬಂಧನವಾಗಿದ್ದೇವೆ. ಸತ್ವಗುಣ, ರಜೋಗುಣ, ತಮೋಗುಣ, ಮತ್ತು ಇನ್ನೊಂದು ರೀತಿಯಲ್ಲಿ ಈ ದೈವಾಸುರ ಗುಣಗಳು ಅಂತ ಹೇಳ್ತೇವೆ. ಈ ಅಸುರ ಪ್ರವೃತ್ತಿ ಬೆಳೆಸ್ಕೊಂಡು ನಾವು ಬಂಧನವಾಗಿದ್ದೇವೆ. ಸೊ ಇದು ಅಸುರ ಗುಣದಲ್ಲಿ ನಮ್ಮ ಚಿಂತನೆ, ಈ ಸೃಷ್ಟಿಯಲ್ಲಿ ಯಾರೂ ಇಲ್ಲ, ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರ್ ಅನೀಶ್ವರಂ. ಈ ಥರ ಅಸುರ ಭಾವ ಬೆಳೆದಾಗ, ಅಸುರ ಗುಣಗಳು ಬೆಳೆದಾಗ ನಾವು ಒಬ್ಬರು ದೇವರಿಲ್ಲ, ಒಬ್ಬರು ಇದಕ್ಕೆ ಆಧಾರ ಇಲ್ಲ, ಎಲ್ಲವೂ ಹಾಗೆ ಆಗ್ತಾ ಇದೆ, ಒಂದು ಕಾರಣ ಇಲ್ಲ, ಒಂದು ಯಾವುದೋ ಒಂದು ಪ್ಲ್ಯಾನ್ ಇಲ್ಲ ಈ ಜಗತ್ತಿಗೆ, ಆ ರೀತಿಗೆ ಯೋಚನೆ ಮಾಡ್ತೇವೆ ಅಸುರ ಗುಣದಲ್ಲಿ, ಅಸುರ ಸ್ವಭಾವದಲ್ಲಿ. ಸೊ ಮತ್ತೆ ದೈವಿ ಗುಣಗಳಲ್ಲಿ ನಾವು ಅವಾಗ ಸ್ವಲ್ಪ ಏನಾಗುತ್ತೆ, ನಮಗೆ ಒಂದು ಸಾತ್ವಿಕತೆಯಲ್ಲಿ ಸ್ವಲ್ಪ ಜ್ಞಾನ ಬಂದು, ಇಲ್ಲ ದೇವರಿದ್ದಾರೆ, ಎಲ್ಲದಕ್ಕೂ ಒಂದು ಕಾರಣ ಇದೆ, ಈ ಸೃಷ್ಟಿ ಆಗ್ತಾ ಇದೆ ಅಂದರೆ ಇದಕ್ಕೆ ಭಗವಂತನ ಹಿಂದೆ ಇದ್ದು ಅವನ ಆದೇಶದಿಂದ ಇದು ನಡೀತಾ ಇದೆ, ಮತ್ತು ಇಷ್ಟು ವೈವಿಧ್ಯಮತೆ ಇದೆ ಇದರಲ್ಲಿ, ಲೋಕಗಳಲ್ಲಿ, ಅಷ್ಟು ಜೀವಿಗಳಲ್ಲಿ, ಆ ಜಂತುಗಳಲ್ಲಿ, ಇದಕ್ಕೆಲ್ಲ ಕಾರಣ ಇದೆ. ಇದು ನಮ್ಮ ಕರ್ಮಾನುಸಾರ ನಮಗೆ ಭೌತಿಕ ಇಚ್ಛೆಗಳಿದೆ, ಇಚ್ಛೆಗಳಿಗೆ ಅನುಗುಣವಾಗಿ ಭಗವಂತನು ಎಲ್ಲ ಒಂದು ವ್ಯವಸ್ಥೆ ಮಾಡಿದ್ದಾನೆ. ಅಷ್ಟಷ್ಟು ಜೀವರಾಶಿಗಳು ಮಾಡಿದ್ದಾನೆ, ಅಷ್ಟಷ್ಟು ಇಂದ್ರಿಯ ವಸ್ತುಗಳನ್ನು ಅನುಭವಿಸುವ ಒಂದು ಇದನ್ನು ಮಾಡಿದ್ದಾನೆ ಭಗವಂತನು. ನಮ್ಮ ಅಷ್ಟು ಕೋರಿಕೆಗಳು, ಜೀವ ಆಸೆಗಳು ಅಪರಿಮಿತವಾದದ್ದು ಬದ್ಧ ಜೀವನದಲ್ಲಿ. ಆ ಕೋರಿಕೆಗಳನ್ನ ಪೂರೈಕೆ ಮಾಡ್ಲಿಕ್ಕೆ ಭಗವಂತನ ಎಲ್ಲ ಸೃಷ್ಟಿ ಮಾಡಿದ್ದಾನೆ ಅಂತೆಲ್ಲ ನಾವು ಇದು ದೈವಿ ಗುಣದಲ್ಲಿ ಇದನ್ನ ಅರ್ಥ ಮಾಡ್ಬೋದು. ಆಸುರ ಗುಣದಲ್ಲಿ ಇದು ಅರ್ಥ ಆಗೋದಿಲ್ಲ. ಇದು ಇಲ್ಲ,
ಇದೆಲ್ಲ ಇದು ಮಾನವ ಮಂಗನಿಂದ ಬಂದ ಕಾರಣ ಇಲ್ಲ. ಅದು ಅದೇನೋ ಒಂದು ಸೃಷ್ಟಿಯಲ್ಲಿ ಪ್ರಕೃತಿಯಲ್ಲಿ ಒಂದೇನೋ ವೇರಿಯೇಷನ್ ಅಂತ ಆಗುತ್ತೆ, ಮ್ಯೂಟೇಷನ್ ಅಂತ ಆಗುತ್ತೆ, ಹಾಗೆ ಅದು ಬದಲಾವಣೆಗಳಾಗಿ ಅದು ಒಂದು ಜೀವಿ ಇನ್ನೊಂದು ಜೀವಿ ಆಗಿಬಿಡುತ್ತೆ. ಇಲ್ಲ, ಕೋತಿನೂ ಇದೆ, ಮನುಷ್ಯನೂ ಇದ್ದಾರೆ, ಪ್ರತಿಯೊಬ್ಬರು ಒಂದೊಂದು ಇಚ್ಛೆಗಳಿದೆ, ಆಸೆಗಳಿದೆ. ಆ ಜನ್ಮಗಳು, ಆ ಯಂತ್ರಗಳಲ್ಲಿ ಆ ಜೀವಿಗಳು ಆ ಕೋರಿಕೆಗಳನ್ನ, ಆ ಒಂದು ಆಸೆಗಳನ್ನ ಪೂರೈಕೆ ಮಾಡ್ಕೊಳ್ತಾರೆ. ಸೊ ಹೀಗೆ ನಾವು ಅಸುರ ಭಾವದಲ್ಲಿ ಇದೆಲ್ಲ ಕಾರಣ ಇಲ್ಲ, ಇದೆಲ್ಲ ಹಾಗೆ ಸೃಷ್ಟಿ, ಒಂದು ಜೀವಿ ಇನ್ನೊಂದು ಜೀವಿಗೆ ಬದಲಾಗೋದು, ಇದೆಲ್ಲಕ್ಕೆ ಭಗವಂತನ ಒಂದು ಪ್ಲಾನ್ ಇಲ್ಲ, ಭಗವಂತನ ನಿರ್ದೇಶನ ಇಲ್ಲ. ಭಗವಂತನು ನಮ್ಗೆ ಹೇಳೋದು ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರ ಹೇತು ನಾನೇನ ಕೌಂತೆಯ ಜಗದ್ವಿ ಪರಿವರ್ತತೆ. ಸೊ ನನ್ನ ಆದೇಶದಿಂದ ಈ ಪ್ರಕೃತಿ ಈ ರೀತಿಯ ಒಂದು ಸೃಷ್ಟಿ ಅಂತ ಆಗುತ್ತೆ, ಪ್ರಕೃತಿಯಲ್ಲೂ ಇಷ್ಟು ಬದಲಾವಣೆಗಳಾಗುತ್ತೆ, ಇಷ್ಟು ಜೀವಿಗಳಿದ್ದಾರೆ. ಸೊ ಇದೆಲ್ಲಕ್ಕೂ ನನ್ನ ಆದೇಶದಿಂದ ಆಗ್ತಾ ಇದೆ, ಎಲ್ಲ ಕಾರಣ ನಾನು. ಮಯ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರ. ಚರ ಒಂದು ಜೀವಿಗಳು, ಅಚರವಾದ ವೃಕ್ಷಗಳು, ಮರಗಳು, ಎಲ್ಲ ಜೀವಿಗಳು ಸೃಷ್ಟಿಯಾಗೋದು, ಎಲ್ಲ ಜೀವಿಗಳು ಚಲನೆಯಲ್ಲಿರೋದು, ಇದೆಲ್ಲ ನಾನೇ ಕಾರಣ, ಮೂಲ ಕಾರಣ. ನನ್ನ ಒಂದು ಉದ್ದೇಶ ಇದೆ ಇದರಲ್ಲಿ. ಸೊ ಭಗವಂತನ ಉದ್ದೇಶ ಇದೆ, ಈ ಸೃಷ್ಟಿಗೆ ಒಂದು ಉದ್ದೇಶ ಇದೆ. ಇದು ಇವಾಗ ಏನೋ ಒಂದು ಸೃಷ್ಟಿ ಮಾಡ್ತೇವೆ, ಏನೋ ಒಂದು ಸೃಷ್ಟಿ ಮಾಡಿದ್ರೆ ಪ್ರತಿಯೊಂದಕ್ಕೂ ಒಂದು ಉದ್ದೇಶ ಇದೆ. ಕಂಪ್ಯೂಟರ್, ಅದಕ್ಕೆ ಉದ್ದೇಶ ಇದೆ. ಇನ್ನೊಂದು ಮನೆ ಕಟ್ತೀವಿ, ಅದಕ್ಕೆ ಉದ್ದೇಶ ಇದೆ. ಈ ಸೃಷ್ಟಿಗೆ ಉದ್ದೇಶ ಇದೆ, ಏನು ಕಾರಣ ಇಲ್ವಾ? ಸೊ ಏನೂ ಇಲ್ಲ ಅಂತ ಹೇಳ್ತಾರೆ. ಇಲ್ಲ, ಅವ್ರು ಹೇಳೋದು ಇಲ್ಲ, ಕೇವಲ ಇದು ಇಂದ್ರಿಯ ಸುಖಕ್ಕೆ ನಾವು ಇದು ಈ ಸೃಷ್ಟಿಯಾಗಿದೆ. ಹೌದು, ಇಂದ್ರಿಯ ಸುಖಕ್ಕೆ ಭಗವಂತ ಮಾಡಿದ್ದಾನೆ, ಮತ್ತೆ ನಾವು ಅದರಿಂದ ಹೊರಗೆ ಬಂದು ನಮ್ಮ ನಿಜ ಮೂಲ ಸ್ವರೂಪವನ್ನು ಒಂದು ಭಗವದ್ಧಾಮಕ್ಕೆ ಹೋಗ್ಬೇಕು ಅಂತ ಭಗವಂತ ಮಾಡಿ ಎರಡೂ ಮಾಡಿದ್ದಾನೆ. ಭಗವಂತನ ಎರಡು ಉದ್ದೇಶ ಇದೆ. ಒಂದು, ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ಭಗವಂತನು ನಮಗೆ ಎಷ್ಟು ಇಂದ್ರಿಯ ಸುಖಕ್ಕೆ ಇಚ್ಛೆಗಳಿದೆ ಅಂದ್ರೆ ಭಗವಂತ ನಮಗೆ 84 ಲಕ್ಷ ವಿಧದ ಯಂತ್ರಗಳನ್ನು ತಯಾರಿ ಮಾಡಿದ್ದಾನೆ. ನೋಡಿ ಭಗವಂತನ ಎಷ್ಟು ಕರುಣಾಮಯಿ ಅಂದ್ರೆ, ನಮ್ಮ ಇಚ್ಛೆಗಳು, ಆಸೆಗಳು ಎಷ್ಟು ನಮಗೆ ಮಿತಿನೇ ಇಲ್ಲ. ಅದು ಎಷ್ಟು ಮಿತಿ ಇಲ್ಲ ಅಂದ್ರೆ ಅದಕ್ಕೆ ಭಗವಂತನ 84 ಲಕ್ಷ ಜೀವರಾಶಿಗಳು ಮಾಡಿದ್ದಾನೆ. ಭಗವಂತನ ಈ ಸೃಷ್ಟಿ ಮಾಡಿದ ಇಷ್ಟು ವಿಧದ ವಿಭಜನೆ ಇದೆ. 9 ಲಕ್ಷ ಜಲಚರಗಳಿದ್ದಾರೆ. ಆ ಜಲಚರಗಳಲ್ಲಿ ಎಷ್ಟೋ ರೀತಿಯ ಆಸೆಗಳು. ನಾವು ಮನುಷ್ಯರಲ್ಲಿದ್ದಾಗ ನಮಗೆ ಒಮ್ಮೊಮ್ಮೆ ನೀರಿನಲ್ಲಿ ಹೋಗಿ ಈಜಣ ಅನ್ಸುತ್ತೆ ನಮಗೆ ಸ್ವಲ್ಪ ಸಮಯ, ಆದರೆ ನಾವು 24 ಗಂಟೆ ಈಜಲಿಕ್ಕೆ ಆಗೋದಿಲ್ಲ. ಆದರೆ ಅಲ್ಲಿ ಜಲಚರಗಳು ಅವರ ಆನಂದವಾಗಿ ಅಲ್ಲಿ ಇದೆ, ನೀರಿನಲ್ಲಿ ಆನಂದವಾಗಿದೆ. ಆ ಒಂದು ಇಚ್ಛೆಗಳು ಪೂರೈಕೆ ಆಗೋಕ್ಕೆ ಆ ರೀತಿಯ ಜೀವಿಗಳು ಸೃಷ್ಟಿ ಮಾಡಿದ್ದಾರೆ. ಮತ್ತೆ 20 ಲಕ್ಷ ವೃಕ್ಷಗಳಿದೆ. ಅದು ಕೂಡ ಒಂದು ರೀತಿಯ ಎಷ್ಟೋ ಸ್ವಪ್ನ ಸ್ಥಿತಿಯಲ್ಲಿದೆ. ಕೆಲವೊಮ್ಮೆ ತುಂಬಾ ತಮೋಗುಣದಲ್ಲಿದ್ದಾಗ ನಮಗೆ ನಿದ್ದೆಯಲ್ಲೇ ಇರೋಣ, ಇನ್ನ ಸ್ವಪ್ನದಲ್ಲಿ ಏನು ಮುಂದುವರಿಸ್ಲಿ, ಹಾಗೆ ಇರ್ತೀವಿ ನಾವು. ಸೊ ಒಬ್ಬೊಮ್ಮೆ ನೋಡ್ತೀವಿ ಒಂದೊಂದು ಹಾಸ್ಟೆಲಲ್ಲಿ ಸ್ಟೂಡೆಂಟ್ಸು, ಅವರು ರಜೆ ಸಿಕ್ಕಿದ್ರೆ ಅಷ್ಟು ಹಾಸ್ಟೆಲ್ ಸ್ಟೂಡೆಂಟ್ ಲೈಫಲ್ಲಿ 8, 10 ಗಂಟೆ, 15 ಗಂಟೆ, 16 ಗಂಟೆ, 20 ಗಂಟೆ ನಿದ್ದೆ ಮಾಡ್ತಾರೆ ಸ್ವಲ್ಪ. ಸೊ ಇದೊಂದು ತಮೋಗುಣ ಪ್ರವೃತ್ತಿ ಬೆಳೆಸ್ಕೊಂಡು ನಾವು ನಮ್ಮ ಕಾಮ ಇಚ್ಛೆಗಳು ಹೆಚ್ಚು ಮಾಡಿದಾಗ ಭಗವಂತನು ಆ ಥರ ಒಂದು ದೇಹ ಕೊಡ್ತಾನೆ. ಆ ದೇಹದಲ್ಲಿ ನಮಗೆ ಏನೂ ಗೊತ್ತಾಗೋದಿಲ್ಲ. ಇವಾಗ ಮಳೆ ಬರ್ತಾ ಇದೆ ಇಲ್ಲಿ ಮಂಗಳೂರಿನಲ್ಲಿ, ಎಷ್ಟು ವಿಪರೀತ ಮಳೆ. ಆದರೆ ಆ ವೃಕ್ಷ ಜನ್ಮದಲ್ಲಿ ಗೊತ್ತೇ ಆಗೋದಿಲ್ಲ ನಮಗೆ. ಮರ ಜನ್ಮದಲ್ಲಿ ಅಷ್ಟು ಮಳೆ, ಅಷ್ಟು ಬಿಸಿಲು, ಅಷ್ಟು ನೋವಿದ್ರೂ ಕೂಡ ಭಗವಂತನು ಒಂದು ತಮಗುಣದಲ್ಲಿ ಆ ಜೀವಿಗಳಿಗೆ ಅದು ನೋವು ಅಂತ ಗೊತ್ತಾಗೋದಿಲ್ಲ. ಸೊ ಈ ಥರ ಭಗವಂತರು ಸೃಷ್ಟಿ ಮಾಡಿದ್ದು ನಮ್ಮ ಕೋರಿಕೆ, ನಮ್ಮ ಭೌತಿಕ ಇಚ್ಛೆಗಳನ್ನು ಪೂರೈಕೆ ಮಾಡಲಿಕ್ಕೆ. ಮತ್ತೆ 11 ಲಕ್ಷ ಕ್ರಿಮಿಗಳಿದೆ. ಆ ಕ್ರಿಮಿ ಜೀವನದಲ್ಲೂ ಎಷ್ಟೋ ಆನಂದಗಳಿದೆ. ಕ್ರಿಮಿಗೆ ಹೇಳ್ತಾರೆ ಯಾವುದು ಮಲದಲ್ಲಿರೋ ಕ್ರಿಮಿ, ಆ ಮಲದಲ್ಲಿರೋ ಕ್ರಿಮಿನ ನಾವು ಅದರಿಂದ ಹೊರಗೆ ತಂದ್ರೂ ಕೂಡ ಮತ್ತೆ ಅದು ಮಲದ ಥರನೇ ಆಗುತ್ತೆ. ಸೊ ಹಾಗೆ ಈ ಭೌತಿಕ ಇಚ್ಛೆಗಳು ನಮಗೆ ಹೇಗೆ ಅಂದರೆ ಇದು ನಮ್ಮನ್ನು ಕಾಡ್ತಾ ಇರ್ತದೆ. ಈ ರಜೋಗುಣ ತಮೋಗುಣಗಳು ಮತ್ತೆ ನಮಗೆ ಆ ಭೌತಿಕ ಇಚ್ಛೆಗಳ ಹಿಂದೆ ನಮ್ಮನ್ನು ಸೆಳೀತವೆ, ನಾವು ಇಂದ್ರಿಯ ವಸ್ತುಗಳು. ಸೊ ಇಂದ್ರಿಯ ಈ ಥರ ಕ್ರಿಮಿಗಳಿದೆ. ಮತ್ತೆ 10 ಲಕ್ಷ ಪಕ್ಷಿಗಳಿದೆ. ಪಕ್ಷಿ ಜೀವನದಲ್ಲೂ ಎಷ್ಟೋ ಆಸೆಗಳು. ಇವಾಗ ಮನುಷ್ಯನು ಕೂಡ ಹಾರಬೇಕು ಅಂತ ಅವರು ಪರ್ವತದ ಮೇಲೆ ತುದಿಗೆ ಹೋಗಿ ಅವರು ಸ್ವಲ್ಪ ಜನ ಪ್ಯಾರಾಶೂಟು, ಇನ್ನೊಂದು ಪ್ಯಾರಾಗ್ಲೈಡಿಂಗು ಏನೋ ಮಾಡ್ತಾರೆ. ಸೊ ಭಗವಂತನು ಆಯ್ತು, ನಿಮಗೆ ಇನ್ನೊಂದು ಅಕ್ಕಿ ಜನ್ಮ ಕೊಡ್ತೇನೆ. ಸೊ ಎಲ್ಲದಕ್ಕೂ ಒಂದು ಕಾರಣ ಇದೆ. ಎಷ್ಟು ನಮಗೆ ಭೌತಿಕ ಇಚ್ಛೆಗಳಿದೆ, ಭೋಗ ಆಸಕ್ತಿಗಳಿದೆ, ಅದಕ್ಕೆ ತಕ್ಕಂತೆ ಭಗವಂತನು ಇಷ್ಟು ಜೀವರಾಶಿಗಳು ಸೃಷ್ಟಿ ಮಾಡಿ. ಮತ್ತೆ 30 ಲಕ್ಷ ಪಶುಗಳು, ಅದರಲ್ಲೂ ಕೂಡ ನಮಗೆ ಮಾಂಸ ತಿನ್ನಬೇಕು, ಅದಕ್ಕೆ ಸರಿಯಾಗಿದೆ. ಮನುಷ್ಯ ಜನ್ಮದಲ್ಲಿ ನಮಗೆ ಆ ರೀತಿಯ ಒಂದು ಕೈಗಳಿಲ್ಲ, ಆ ರೀತಿಯ ಒಂದು ಹಲ್ಲುಗಳಿಲ್ಲ, ಆ ರೀತಿಯ ಜೀರ್ಣ ಮಾಡುವ ಒಂದು ದೇಹ ಇಲ್ಲ ನಮಗೆ. ಸೊ ಅದು ನಮ್ಗೆ ಬೇಕಾ? ಸೊ ಅದಕ್ಕೂ ಕೂಡ ಇದೆ. ಸೊ ಇಲ್ಲ, ನಮ್ಗೆ ಏನು ತಿನ್ಬೇಕು, ಎಲ್ಲೋ ಆಹಾರ ಸ್ವೀಕರಿಸ್ಬೇಕು ಅಂತ ಆನಂದ, ಇದು ತಿನ್ನೋದು ಅದು ತಿನ್ನೋಣ, ತಿನ್ನೋದಕ್ಕೊಂದು ಮಿತಿನೇ ಇಲ್ಲ ಅಂದ್ರೆ ಆಗ ಒಂದು ಹಂದಿ ಜನ್ಮ ಇದೆ. ಸೊ ಇಷ್ಟು 80 ಲಕ್ಷ ಜೀವರಾಶಿಗಳು ಭಗವಂತ ಸೃಷ್ಟಿ ಮಾಡಿರೋದು ನಮ್ಮ ಇಂದ್ರಿಯ ಸುಖಕ್ಕೆ, ನಮ್ಮ
ಭೋಗ ಇಷ್ಟಾರ್ಥಗಳಿಗೆ ಅನುಗುಣವಾಗಿ ಭಗವಂತ ಸೃಷ್ಟಿ ಮಾಡಿದೆ 80 ಲಕ್ಷ. ಇದೆಲ್ಲವನ್ನು ನಾವು ಮುಗಿಸ್ಕೊಂಡು ಬಂದು ನಾವು ಈಗ ಮನುಜರಾಗಿ ಹುಟ್ಟಿ ಬರ್ತೇವೆ. 80 ಲಕ್ಷ ನಾವು ಆಗಲೇ ಮುಗಿಸಿದ್ವಿ, ಅನುಭವವನ್ನು ನಾವು ಸಂಪೂರ್ಣ ಹೊಂದಿದ್ದೇವೆ ಅಂತ. ಅಂದರೆ ಎಲ್ಲ ಅನುಭವಿಸಿನೂ ಕೂಡ ನಮಗೆ ಇಲ್ಲಿ ಸುಖ ಇಲ್ಲ, ಇಲ್ಲಿ ಶಾಂತಿ ಆನಂದ ಅನ್ನೋದಿಲ್ಲ ಅಂತ ನಾವು ತಿಳಿದಿದ್ದೇವೆ ಮನುಜ. ಸೊ ಈಗ ನಾವು ಏನು ಮಾಡಬೇಕು ಅಂದರೆ, ಈಗ ನಾವು ಭಗವಂತನ ಭಕ್ತಿ ಮಾಡಬೇಕು. ಅದು ನಮ್ಮ ಧರ್ಮ, ನಮ್ಮ ಸನಾತನ ಧರ್ಮ ಅನ್ನೋದು ನಮಗೆ ಭಗವಂತನ ಇರೋ ಸನಾತನ ಸಂಬಂಧವನ್ನು ಮತ್ತೆ ನಾವು ಪಡೆದುಕೊಳ್ಳೋದು. ನಾವು ಜೀವಾತ್ಮರು, ನಾವು ಸನಾತನರು, ಭಗವಂತನು ಕೂಡ ಸನಾತನರು. ಈ ಸಂಬಂಧವನ್ನು ಬೆಳೆಸೋದು ಸನಾತನ ಧರ್ಮ. ಸೊ ಇದನ್ನು ಪಡೆಯೋ ವಿಧಾನ ನಾವು ವೇದಗಳಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಕ್ರಮೇಣವಾಗಿ ಕೊಟ್ಟಿದ್ದಾರೆ. ಆದರೆ ಈಗ ನಾರದರು ಹೇಳ್ತಾ ಇರೋದು ವೇದವ್ಯಾಸರಿಗೆ, ಈ ಥರ ಕ್ರಮೇಣ ಕೊಡುವಾಗ ಜನರು ಅದನ್ನು ನೀವು ಏನೇನು ಧರ್ಮ ವಿಧಾನ ಕೊಡ್ತೀಯೋ ಅದರಲ್ಲೇ ಅವರು ಸಿಕ್ಕಿ ಬಿಡ್ತಾರೆ. ಅವ್ರು ಹೇಳಿದ್ದು, ನೀವು ಇಂದ್ರಿಯ ಸುಖಕ್ಕೆ ಅನುಭವಿಸ್ಬೇಕಾಗಿರೋ ಒಂದು ಆನಂದ ಪಡೆಯಲಿಕ್ಕೆ ಈ ರೀತಿಯ ಒಂದು ಪೂಜೆ ಮಾಡಿ, ಇಲ್ಲ ಈ ರೀತಿಯ ಒಂದು ದೇವತೆ ಆರಾಧನೆ ಮಾಡಿ ಅಂತ ವೇದಗಳಲ್ಲಿ ವೇದವ್ಯಾಸರು ಕೊಟ್ಟಿದ್ದಾರೆ. ಸೊ ಇದನ್ನು ಜನರು ಸ್ವೀಕರಿಸಿದ ಅದನ್ನ ಮೇಲಿರೋ ಉನ್ನತ ಧರ್ಮಗಳನ್ನ ಸ್ವೀಕರಿಸಿದ ಅಂತಿಮವಾಗಿ ಎಲ್ಲ ಧರ್ಮವು ಭಗವಂತನ ಭಕ್ತಿಗೆ ಬರಬೇಕು, ಅವನಿಗೆ ಶರಣಾಗತಿ ಆಗೋದಕ್ಕೆ ಅನುಕೂಲ ಮಾಡ್ಕೊಳ್ಬೇಕು. ಆದ್ರೆ ಇವಾಗ ಅನುಕೂಲ ಮಾಡದೇ ಇರುವಾಗ ಈ ಕೆಳಗಿನ ಧರ್ಮಗಳು ಕೆಳಗಿನ ಹಂತದಲ್ಲಿ ಅದು ನಮಗೆ ಅಡಚಣೆ ಆಗುತ್ತೆ. ಸೊ ಈಗ ಅವ್ರು ಹೇಳ್ತಾ ಇರೋದು ಈ ಅಂತಿಮ ಇದನ್ನು ಮಾಡಬೇಕು ಅಂತ. ಶುದ್ಧ ಭಕ್ತಿ ನಾವು ಕೇಳ್ತಾ ಇರೋ ಈ ಶ್ಲೋಕಗಳು, ನಾರದ ಮುನಿಗಳು ಹೇಳ್ತಾ ಇರೋದು, ನಾವು ಅನನ್ಯ ಭಕ್ತಿಯನ್ನು ಆಚರಿಸ್ಬೇಕು, ಭಗವಂತನ ನಾವು ಆಶ್ರಯವನ್ನು ಪಡಿಬೇಕು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಈ ಶ್ಲೋಕದಲ್ಲಿ ನಾವು ಕೇಳೋದು, ಯಾರಾದರೂ ವ್ಯಕ್ತಿ ಸಪೋಸ್ ಈ ಒಂದು ಹಾದಿಯಲ್ಲಿ ತ್ಯಕ್ತ್ವಾ ಸ್ವಧರ್ಮ, ತನ್ನ ಸ್ವಧರ್ಮ ಇದೆ, ಸ್ವಧರ್ಮ ಅಂದರೆ ಈ ಕೆಳ ಧರ್ಮಗಳಲ್ಲಿ ನಾವು ಹೇಳೋದು, ನಾವು ಒಂದು ಇದರಲ್ಲಿ ಸಮಾಜದಲ್ಲಿ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಸೊ ಇದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇದೆಲ್ಲ ನಮ್ಮ ಧರ್ಮಗಳು. ಸೊ ಇದರಲ್ಲಿ ಇದ್ದು ನಾವು ಭಗವಂತ ಭಕ್ತಿ ಮಾಡಬೇಕು. ಆದರೆ ಒಂದೊಂದ್ಸಲ ಆಗದೆ ಇದೆ, ಒಬ್ಬೊಬ್ಬ ವ್ಯಕ್ತಿ ಏನೋ ಒಂದಷ್ಟು ಇದಿಲ್ಲದೆ ಏನು ಹೇಳೋದು, ಸಡನ್ ಆಗಿ ಇಲ್ಲ ನಾನು ಸಂಪೂರ್ಣ ಭಗವಂತನ ಶರಣಾಗತಿ ಹೊಂದಬೇಕು ಅಂತ ಅವನು ಈ ಧರ್ಮಗಳನ್ನು ಬಿಟ್ಟು ಅವನು ಸಂಪೂರ್ಣವಾಗಿ ಭಗವಂತನ ಆಶ್ರಯ ಪಡೆಯೋ ಧರ್ಮವನ್ನು ತಗೊಂಡ್ರೆ, ಇಲ್ಲಿ ಹೇಳ್ತಾರೆ ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇ, ಚರಣಾಂಬುಜಂ ಹರೇ, ಹರಿಯ ಚರಣಗಳ ಇದನ್ನು ಅವರು ಸ್ವೀಕರಿಸಿದರೆ, ಹರಿಯ ಭಕ್ತಿಯನ್ನು ಸ್ವೀಕರಿಸಿದರೆ, ಭಜನ್ ಅಪಕ್ವ, ಭಜನ್ ಅಪಕ್ವ ಅಂದರೆ ಅವನ ಇನ್ನ ಸಂಪೂರ್ಣ ನಮ್ಮ ಭಕ್ತಿ ಪಕ್ವವಾಗಿಲ್ಲ. ಅಥಪತೆ ತಥೋ ಯದಿ, ಅವ್ರ ಪತನ ಹೊಂದರೆ. ಸೊ ನಾರದ ಮುನಿಗಳು ಹೇಳ್ತಾರೆ, ಯತ್ರ ಕ್ವಾವ ಅಭದ್ರಂ ಅಭೂತ್ ಅಮುಷಿಕ್ಯಂ, ಆ ವ್ಯಕ್ತಿಗೆ ಅಭದ್ರ ನಷ್ಟ ಏನಾಯಿತು. ಸೊ ಭಕ್ತಿಯನ್ನು ಒಬ್ಬರು ತೀವ್ರವಾಗಿ ಸ್ವೀಕರಿಸಿದಾಗಿ ಅವರು ಪತನಗೊಂಡ್ರು ಕೂಡ ಅವ್ರು ಏನು ಅವ್ರಿಗೆ ನಷ್ಟ ಏನಾಯಿತು. ಕೋವಾ ಅರ್ಥ ಆಪ್ತ ಅಭಜತಾಂ ಸ್ವಧರ್ಮತಃ, ಆದರೆ ಯಾರಾದರೂ ತನ್ನ ಸ್ವಧರ್ಮವಾದದ್ದು ಅವರ ಭೌತಿಕ ಕರ್ತವ್ಯಗಳನ್ನು ತುಂಬಾ ಚೆನ್ನಾಗಿ ಮಾಡಿದ್ರು ಅವರು, ಆದರೆ ಅವರು ಭಗವಂತನ ಅಭಜತಾಂ ಅಂದರೆ ಭಗವಂತನ ಭಕ್ತಿ ಮಾಡಲಿಲ್ಲ ಅವರು. ಕೋವಾ ಅರ್ಥ ಅಂದ್ರೆ ಅದರ ಲಾಭ ಏನಾಯ್ತು ಅಂದ್ರೆ, ಭಗವಂತನ ಭಕ್ತಿ ಮಾಡೋದು, ಭಗವಂತನ ಭಕ್ತಿ ಸೇವೆ ಮಾಡೋದು, ಭಗವಂತನ ನಮ್ಮ ನಿತ್ಯ ಸಂಬಂಧವನ್ನು ಬೆಳೆಸ್ಕೊಳ್ಳೋದು, ಅದು ಮೂಲ ಧರ್ಮ, ಮೂಲವಾದದ್ದು, ಮುಖ್ಯ ವಿಷಯ. ಸೊ ಆ ಪಥದಲ್ಲಿ ಯಾರಾದರೂ ಸ್ವಲ್ಪ ಸಮಯವಾದರೂ ತೀವ್ರವಾಗಿ ತಗೊಂಡ್ರೆ, ಇಲ್ಲಿ ಹೇಳೋದು ನಾರದನು ಹೇಳೋದು, ಆ ವ್ಯಕ್ತಿಗೆ ಏನು ನಷ್ಟ ಇಲ್ಲ. ಸೊ ಗೀತೆಯಲ್ಲಿ 6ನೇ ಅಧ್ಯಾಯದಲ್ಲಿ ಕೂಡ ಅರ್ಜುನನು ಇದೇ ರೀತಿ ಪ್ರಶ್ನೆ ಮಾಡಿ ಕೃಷ್ಣನಿಗೆ, ಯಾರಾದರೂ ನಿನ್ನ ಭಕ್ತಿ ಯೋಗ ಭ್ರಷ್ಟರು ಏನಾಗ್ತಾರೆ ಯೋಗಾಭ್ಯಾಸದಲ್ಲಿ, ಈ ಭಕ್ತಿ ಮಾರ್ಗದಲ್ಲಿ ಅವರು ನಿನ್ನ ಆಶ್ರಯ ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಅವರು ಯೋಗ ಭ್ರಷ್ಟರಾದರೆ ಅವರ ಏನು ಕೃಷ್ಣ ಹೇಳೋದು, ಅವ್ರಿಗೆ ನಷ್ಟ ಇಲ್ಲ ಅಂತ. ಅಲ್ಲೂ ಕೂಡ ಸೇಮ್ ಹೇಳ್ತಾರೆ, ಅವ್ರು ಈ ಜನ್ಮದಲ್ಲೂ ನಷ್ಟ ಇಲ್ಲ, ಮುಂದೆ ಕೂಡ ಅವ್ರಿಗೆ ನಷ್ಟ ಇಲ್ಲ ಅಂತ ಹೇಳ್ತಾರೆ ಭಗವಂತನ ಆಗಿರ್ತಾರೆ. ನಮಗೆ ಅದು ಹೇಗೆ ಇದು ಭಕ್ತಿ ಮಾರ್ಗದಲ್ಲಿ ತುಂಬ ತೀವ್ರವಾಗಿ ತಗೊಂಡ್ವಿ, ಮತ್ತೆ ಸ್ವಲ್ಪ ವರ್ಷಗಳು ನಾವು ಭೌತಿಕ ಕರ್ತವ್ಯಗಳು ಬಿಟ್ಬಿಟ್ವಿ. ಸೊ ಹಾಗೆ ನಾವು ಕಂಪ್ಲೀಟ್ ಆದರೆ ನಾವು ಭಗವದ್ಧಾಮಕ್ಕೆ ಹೋಗ್ತೇವೆ, ಕಂಪ್ಲೀಟ್ ಆಗಿಲ್ಲ ಅಂದರೆ ನಾವು ಅಲ್ಲೂ ಭಗವದ್ಧಾಮಕ್ಕೆ ಹೋಗೋದಿಲ್ಲ. ಇಲ್ಲೂ ಕೂಡ ನಮ್ಗೆ ಲಾಸ್ ಆಯ್ತಲ್ಲ, ನಮಗೆ ಭಗವಂತನ ಹೇಳೋದು ಇಲ್ಲ, ಲಾಸ್ ಆಗೋದಿಲ್ಲ. ಭಕ್ತಿ ಪಥ ಭಗವಂತನ ತಗೊಂಡೋದು ಅದು ಉನ್ನತವಾದ ಮಾರ್ಗ, ಉತ್ತಮವಾದ ಮಾರ್ಗ. ಸೊ ಇದರಲ್ಲಿ ನಾಶ ಅನ್ನೋದು ಯಾವತ್ತೂ ಇಲ್ಲ. ಭಗವಂತನ ಹೇಳೋದು ಸ್ವಲ್ಪ ಅಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ನೇಹಾಭಿಕ್ರಮ ನಾಶೋ ಅಸ್ತಿ ಪ್ರತ್ಯವಾಯನ ವಿದ್ಯತೆ. ಸೊ ನಾವು ಭಗವಂತನ ಭಕ್ತಿ ಮಾಡೋದು, ಭಗವಂತನ ನಾಮಜಪ ಮಾಡೋದು, ಭಗವಂತನ ಭಕ್ತಿ ಸೇವೆ ಮಾಡೋದು, ಭಗವಂತನ ಸಂತೋಷ ಮಾಡೋ ಒಂದು ಕಾರ್ಯಗಳು ಮಾಡೋದು, ಇದರಲ್ಲಿ ಯಾವತ್ತೂ ನಷ್ಟ ಅನ್ನೋದಿಲ್ಲ. ನಾವೆಷ್ಟು ಕೇಳ್ತೇವಲ್ಲ, ಸ್ವಲ್ಪ ಸೇವೆ ಮಾಡಿ ಅವರೆಷ್ಟು ಉನ್ನತ ಸ್ಥಿತಿಯನ್ನು ಪಡೆದು ಎಷ್ಟೋ ವ್ಯಕ್ತಿಗಳು. ಇವಾಗ ಒಂದು ಯಾರು ಹೇಳ್ತಾರಲ್ಲ, ಚಿಕ್ಕ ಒಂದು ಏನೋ ಒಂದು ಇದರಲ್ಲಿ ದೇವರ ಪೂಜೆ ಇರೋ ಕೊಠಡಿಯಲ್ಲಿ ಒಂದು ಚಿಕ್ಕ ಇದು ಮರಿ, ಏನದು ಇಲಿಯ ಮರಿ
ಇಲಿ ಮರಿ ಅದು ನೋಡುತ್ತಂತೆ, ಅದು ಏನೋ ಒಂದು ಬೆಳಕು ಬೆಳೀತಾ ಇದೆ ಅಂತ. ಸೊ ಆ ಬೆಳಕು ಬೆಳೀತಾ ಇರೋದು ಅದು ಆಲ್ಮೋಸ್ಟ್ ಅದು ಅದರಲ್ಲಿರೋ ಎಣ್ಣೆ ಅದರಲ್ಲಿ ಕಂಪ್ಲೀಟ್ ಫಿನಿಶ್ ಆಗಿಬಿಟ್ಟು ಅದು ಇದೇನದು ಇದಾಗಬೇಕದು. ಆಗ ಇದು ಹೋಗಿ ಅದನ್ನ ಅದೇನೋ ಬೆಳಕಿಗೆ ಏನೋ ಕಾಣ್ತಾ ಇದೆಯಲ್ಲ, ಏನೋ ಆಹಾರ ಇರಬೇಕು ಅಂತ, ಏನೋ ಹಣ್ಣು ಇರಬೇಕು ಅಂತ ಅದನ್ನ ಇದು ಮಾಡುತ್ತಂತೆ. ಆಗ ಅದು ಮತ್ತೆ ಅದು ಬೆಳಗ್ತಂತೆ. ಅದು ಬೆಳಗಿದಾಗ ಅದು ಮತ್ತೆ ಬೆಳಗಿದಾಗ ಆ ಬೆಂಕಿಯಲ್ಲಿ ಈ ಇಲಿ ಮರಿ ಅದರ ಅಂತ್ಯ ಆಯ್ತು, ಮರಣ ಆಯ್ತು. ಆದರೆ ಭಗವಂತನ ಅದಕ್ಕೆ ವೈಕುಂಠ ವಾಸವನ್ನು ಕೊಟ್ಟರು ಅಂತ ನಾವು ಕೇಳ್ತೀವಿ. ಒಂದು ಸ್ಟೋರಿ ಅಂದರೆ ಭಗವಂತನಿಗೆ ಅಷ್ಟು ನಾವು ಯಾವ ರೀತಿಯಲ್ಲಾದರೂ ನಾವು ಭಕ್ತಿ ಸೇವೆ ಮಾಡಿದ್ರೆ ಅವನಿಗೆ ಅದು ಸಂತೋಷವಾಗುತ್ತೆ. ಅವನು ನಮಗೆ ಉನ್ನತ ಇದನ್ನು ಕೊಡ್ತಾನೆ, ಅವ್ನು ಕೊಡೋ ಶಕ್ತಿ ಇದೆ ಅವನಿಗೆ. ಈ ರೀತಿಯ ಒಂದೊಂದು ಮಹಿಮೆಯನ್ನು ಕೇಳ್ತೇವೆ ನಾವು. ಭಗವಂತನ ಭಕ್ತಿ ಅನ್ನೋದು ಉನ್ನತವಾದದ್ದು. ಅದು ಪ್ರತಿಯೊಂದು ಹಾಗೆ ಆಗಬೇಕು ಅಂತಿಲ್ಲ, ಒಂದೇ ಅಷ್ಟು ಚಿಕ್ಕ ಇದರಿಂದ ನಮಗೆ ಭಗವಂತ ಸೇವೆ ಸಿಗಬೇಕು ಅಂತಿಲ್ಲ. ಆದರೆ ಏನು ಅಂದರೆ ಈ ಭಕ್ತಿ ಅನ್ನೋದು ಭಗವಂತ ನಮಗೆ ಕೊಡೋ ವರ, ಈ ಆಶೀರ್ವಾದ, ಇದಕ್ಕೂ ಸಮ ಇಲ್ಲ ಇದಕ್ಕೆ. ಸೊ ನಮಗೆ ಒಂದು ಪ್ರಚೋದನೆ ಭಕ್ತಿ ಮಾಡಲಿಕ್ಕೆ, ಭಗವಂತನ ಭಕ್ತಿ ಮಾಡಲಿಕ್ಕೆ. ಆಮೇಲೆ ಒಂದು ದಿವಸ ಅಲ್ಲ ಇನ್ನೊಂದು ದಿವಸ ಅದು ಪಕ್ವವಾಗುತ್ತೆ. ಆದರೆ ನಾವು ಪಕ್ವವಾಗುತ್ತೆ ಅಂತ ನಾವು ಅದನ್ನು ತೀವ್ರವಾಗದೆ ನಾವು ಇದಾಗಿರ್ಬಾರ್ದು. ನಾವು ನಮ್ಮ ಕಡೆಯಿಂದ ಪ್ರಯತ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಯಾಕಂದರೆ ಭಗವಂತನು ಅವನ ಭಕ್ತಿಯಲ್ಲಿ ನಮಗೆ ವರವನ್ನು ಕೊಡ್ತಾನೆ, ಅವನ ಧಾಮಕ್ಕೆ ಸೇರಿಸ್ಕೊಡ್ತಾನೆ. ಆದರೆ ಅದು ಆ ಡೇಟ್ ಬರ್ದಿಲ್ಲ ಅಂತೀವಿ. ಚೆಕ್ ಬರೆದಾಗ ನಾವು ಒಂದು ಇದರಲ್ಲಿ ಇಷ್ಟು 1 ಲಕ್ಷ ಇಲ್ಲ 2 ಲಕ್ಷ ಇಲ್ಲ 10,000 ಚೆಕ್ ಬರಿತೀವಿ, ಡೇಟ್ ಬರ್ದಿಲ್ಲ ಅಂದರೆ. ಸೊ ಹಾಗೆ ಭಕ್ತಿಯಲ್ಲಿ ನಾವು ಭಕ್ತಿ ಮಾಡ್ತಾ ಇದ್ದೇವೆ ಅಂದರೆ ಭಗವಂತನ ಆಶೀರ್ವಾದ ಇದೆ. ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಡೇಟ್ ಇದೆ, ಇದಾಗಿದೆ, ಸೈನ್ ಆಗಿದೆ, ಆದರೆ ಡೇಟ್ ಬರ್ದಿಲ್ಲ. ಸೊ ಆ ಡೇಟ್ಗೆ ನಾವು ತೀವ್ರವಾಗಿ ನಾವು ಪಾಲನೆ ಮಾಡಬೇಕು, ತೀವ್ರವಾಗಿ ಭಕ್ತಿ ಯೋಗ ಮಾಡಬೇಕು. ಸೊ ಅದು ಮಾಡಬೇಕು. ಮತ್ತು ಭಗವಂತನ ಅನುಗ್ರಹ ಇದ್ದರೆ ಒಮ್ಮೊಮ್ಮೆ ನಾವು ಕೇಳಿದಾಗೆ ಈ ಒಂದು ಇಲಿ ಮರಿಗೆ ಆಯಿತು, ಅದು ಒಂದು ಭಕ್ತಿಯ ಒಂದು ಇದು ಮಹಿಮೆ, ಅದು ಹೇಳೋದು ಸಾಧಾರಣವಾಗಿ. ಸೊ ಒಂದ್ಸಲ ಕೇಳ್ತೀವಿ ಭಗವಂತನ ಮೂರ್ತಿಯನ್ನು ನೋಡಿದ್ರೆ ನಾವು ಮತ್ತೆ ನಾವು ಇಲ್ಲಿ ಹುಟ್ಟಿ ಚಕ್ರ ಸಾವು ಚಕ್ರದಲ್ಲಿ ಬರೋದಿಲ್ಲ ಅಂತ ಕೇಳ್ತೇವೆ. ಅವನ ರಥಾರೂಢ ಜಗನ್ನಾಥನ ನೋಡಿದ್ರು, ಇಲ್ಲಾಂದ್ರೆ ತೀರ್ಥಕ್ಷೇತ್ರಕ್ಕೆ ಹೋದಾಗ ಇದನ್ನ ನೋಡಿದ್ರು. ಈ ತರ ಮಹಿಮೆಗಳಿದೆ. ಆದರೆ ಇದೆಲ್ಲವೂ ನಮಗೆ ಭಕ್ತಿಯ ಒಂದು ಮಹಿಮೆಗಳನ್ನು ತೋರ್ಸಕ್ಕೆ ಹೇಳಿದ್ದಾರೆ ಇದು. ಆದರೆ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು ಈ ತರ ಭಗವಂತನ ನಾವು ಏನು ಸೀರಿಯಸ್ ಇಲ್ಲದೆ ಇಲ್ಲ ಅಜಾಮಿಳನ ಕಥೆ ಕೇಳೋದು. ಒಂದು ಸಲ ನಾರಾಯಣ ಅಂತ ಹೇಳಿದ್ರಿಂದ ನಾವು ಪೂರ್ಣದಾದ್ವಿ ಅಂತ. ಅದು ಶಕ್ತಿ ಇದೆ, ನಾರಾಯಣ ನಾಮದ ಶಕ್ತಿ ಇದೆ. ಆದರೆ ಅಷ್ಟು ಪ್ರಾಮಾಣಿಕವಾಗಿ ನಮಗೆ ಆ ಕರೆ ಬರೋದಕ್ಕೆ ನಾವು ಅಭ್ಯಾಸ ಮಾಡಬೇಕು. ಪ್ರತಿದಿನ ನಾವು ಭಗವಂತ ನಾಮಜಪ ಮಾಡಬೇಕು, ಅದನ್ನ ತೀವ್ರವಾಗಿ ಮಾಡಬೇಕು. ನಾಮಜಪವನ್ನು ಮಾಡುವಾಗ ಬೇರೆ ಯಾವ ವಿಚಾರನೂ ಮನಸ್ಸಿಗೆ ತಲೆಗೆ ತಂದ್ಕೊಳ್ಬಾರ್ದು. ನಾಮ ಇದೆ, ನಾವಿದ್ದೇವೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಅಂತ ನಾವು ತೀವ್ರವಾಗಿ ಒಂದೊಂದು ಶಬ್ದವನ್ನು ಆಲಿಸಬೇಕು ನಾವು. ಸೊ ಇಲ್ಲಿ ನಾರದ ಮುನಿಗಳು ಹೇಳೋದು ಮುಖ್ಯ ವಿಷಯ ಏನು ಅಂದರೆ, ಭಕ್ತಿ ಪಥದಲ್ಲಿ ಯಾರು ಬಂದಿದ್ದಾರೆ, ತೀವ್ರವಾಗಿ ತಗೊಂಡಿದ್ದಾರೆ, ಅವ್ರೇನಾದ್ರೂ ಪತನಗೊಂಡ್ರು ಕೂಡ ಅವಾಗೆ ನಷ್ಟ ಇಲ್ಲ ಅಂತ ಅವರು ನಾರದ ಮುನಿಯರು ಹೇಳ್ತಾರೆ. ನಷ್ಟ ಇಲ್ಲ ಯಾಕೆಂದ್ರೆ ಗೀತೆಯಲ್ಲಿ ಕೃಷ್ಣ ಹೇಳೋದು, ಅವರು ಮರು ಜನ್ಮದಲ್ಲಿ ಅವ್ರಿಗೆ ಉನ್ನತ ಲೋಕಗಳಲ್ಲಿ, ಅವ್ರಿಗೆ ಸ್ವರ್ಗಲೋಕದಲ್ಲಿ ಅವ್ರಿಗೆ ಸ್ವರ್ಗಾವಸ್ಥೆ ಸಿಗುತ್ತೆ ಅವ್ರಿಗೆ. ಮತ್ತೆ ಅಲ್ಲಿ ಎಷ್ಟೋ ವರ್ಷಗಳ ನಂತರ ಅವರು ಮತ್ತೆ ಅಲ್ಲಿ ಇಂದ್ರಿಯ ಭೋಗವನ್ನು ಅನುಭವಿಸಿ ಮತ್ತೆ ಭೂಲೋಕದಲ್ಲಿ ಅವರೊಂದು ಶುಚಿನಾಂ ಶ್ರೀಮತಾಂ ಗೇಹೆ, ಒಂದು ಒಳ್ಳೆ ಕುಟುಂಬದಲ್ಲಿ ಎಲ್ಲಿ ಭಕ್ತಿಯನ್ನು ಪಾಲನೆ ಮಾಡ್ತಾ ಇದ್ದಾರೋ, ಇಲ್ಲಾಂದ್ರೆ ಒಂದು ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟುತ್ತಾರೆ ಅಂತ ಕೃಷ್ಣ ಹೇಳ್ತಾರೆ. ಸೊ ಆದರೆ ಇನ್ನ ತುಂಬಾ ಮುಂದುವರಿಸಿದ ವ್ಯಕ್ತಿಗಳಿಗೆ, ಅವರು ಯೋಗಿನಾಮ್, ಯಾರು ಒಂದು ಶುದ್ಧ ಸಂಸ್ಕಾರಗಳಿದ್ದಾರೆ, ಮೊದಲಿಂದಲೇ ಅಲ್ಲಿ ಆ ಕುಟುಂಬದಲ್ಲಿ ಹುಟ್ಟುತ್ತಾರೆ ಅಂತ ಕೂಡ ಕೃಷ್ಣ ಹೇಳ್ತಾರೆ. ಸೊ ಭಕ್ತಿಯಲ್ಲಿ ಯಾವ ಒಂದು ನಾಶ ಇಲ್ಲ, ನಷ್ಟ ಇಲ್ಲ, ಇದರಿಂದ ನಮಗೆ ಆಗೋದು ಒಳ್ಳೆಯದೇ. ಆದರೆ ಭೌತಿಕವಾದದ್ದು ಎಲ್ಲವೂ ಕೂಡ ಈ ಜನ್ಮದಲ್ಲೇ ಈ ದೇಹದಿಂದನೇ ಮುಗಿದೋಗ್ಬಿಡುತ್ತೆ. ಸೊ ಇದನ್ನು ಹೇಳ್ತಾ ನೆಕ್ಸ್ಟ್ ಶ್ಲೋಕ ಇವತ್ತು ನಾವು ಕೇಳಿದ್ದು, ಆದ್ದರಿಂದ ಪ್ರತಿಯೊಬ್ಬರು ಬುದ್ಧಿವಂತರು ಏನ್ ಮಾಡ್ಬೇಕು, ಭಕ್ತಿಯನ್ನು ಅನುಸರಿಸಬೇಕು. ಯಾವುದಕ್ಕೋಸ್ಕರ ಪ್ರಯತ್ನ ಪಡಬೇಕು ಅಂದ್ರೆ, ಅದು ಯಾವ ಲೋಕಗಳಲ್ಲೂ ಕೂಡ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾರದಮುನಿ. ಯಾವ ಲೋಕದಲ್ಲಿ ಅಂದ್ರೆ, ಮೇಲಿನ ಬ್ರಹ್ಮ ಲೋಕದಿಂದ ಕೆಳಗಿನ ಪಾತಾಳ ಲೋಕ ಈ ಬ್ರಹ್ಮಾಂಡದಲ್ಲಿದೆ. ಸೊ ಎಲ್ಲ ಕೂಡ ಏನು ಸಿಗೋದಿಲ್ಲ. ಏನ್ ಸಿಗುತ್ತೆ ಅಂದ್ರೆ ಇಂದ್ರಿಯ ಸುಖಕ್ಕೆ ಎಲ್ಲ ಕೂಡ ಅವಕಾಶ ಇದೆ ಅಂತ ಹೇಳ್ತಾರೆ. ಇಂದ್ರಿಯ ಸುಖಕ್ಕೆ ಲೋಕದಿಂದ ಹಿಡಿದು ಕೆಳಗೆ ಪಾತಾಳ ಲೋಕಕ್ಕೆ ತನಕ ಎಷ್ಟು 84 ಲಕ್ಷ ಜೀವರಾಶಿಗಳಿದೆ. ಎಲ್ಲದಲ್ಲೂ ನಾವು ಆಹಾರ, ನಿದ್ದೆ, ಭಯ, ಮೈಥುನ, ಇದೇನು ನಾವು ಭೌತಿಕ ಸುಖ ಅಂತ ಹೇಳ್ತೇವೆ, ಇದು ಲಭ್ಯ ಇದೆ. ಇದು ಬೇರೆ ಬೇರೆ ಗುಣಮಟ್ಟ ಇರ್ಬೋದಷ್ಟೇ. ಆಹಾರವನ್ನು ನಾವು ಮನುಷ್ಯರು ಒಂದು ರೀತಿ ತಗೊಳ್ತೇವೆ, ಮತ್ತೆ ಪ್ರಾಣಿಗಳು, ಪಕ್ಷಿಗಳು ಅದು ಆಹಾರ ತಗೊಳ್ತೇವೆ. ನಮಗೆ ಒಂದು ಒಳ್ಳೆ ಕಲೆ ಇದೆ ಅಂತ ಹೇಳಿ ನಾವು ಅಡುಗೆ ಕೋಣೆಯಲ್ಲಿ ತರದ ಒಂದು ಸಿಹಿ ತಿಂಡಿಗಳು ಮಾಡ್ತೇವೆ, ಇಲ್ಲ ತರದ ಒಂದು ಖಾರ, ಒಂದು ಹುಳಿ, ಏನೇನೋ ಮಾಡ್ತೇವೆ ನಾವು.
ಸೊ ನಾವು ಇದರಿಂದ ನಾವು ಬುದ್ಧಿವಂತರು. ಈ ಪ್ರಾಣಿಗಳು ಅದೇ ಆಹಾರವನ್ನು ತಿಂತಾ ಇದೆ. ಅವರು ಕಾಡಿನಲ್ಲಿ ಅದೊಂದು ಜಿಂಕೆ ಮೇಲೋ ಇನ್ನೊಂದು ಮೇಲೆ ಹಾರಿ ಅದು ಕೂಡ ತಿಂತವೆ. ಅದಕ್ಕೆ ಬುದ್ಧಿ ಇದೆ. ಭಗವಂತನು ಅದಕ್ಕೂ ಕೂಡ ಆಹಾರ ಅದರ ಗುಣಮಟ್ಟ ಒಂದೇ. ಅದರ ಒಂದು ನಮ್ಮ ಇಂದ್ರಿಯ ಸುಖ ಏನಿದೆ ಅದು ಗುಣಮಟ್ಟ ಒಂದೇ. ಆಹಾರ ಆಗ್ಬೋದು, ನಿದ್ರೆ ಅವು ಕಾಡಿನಲ್ಲಿ ಪ್ರಾಣಿಗಳು ಇಲ್ಲದ್ರೆ ಬೀದಿಯಲ್ಲಿ ನಾಯಿಗಳು ಮಲಗೋದು ನೋಡ್ತೇವೆ. ನಾವು ಒಂದು AC ಹಾಕೊಂಡು ನಮಗೆ ಈಗ ಇದು ಬಿಸಿ ಆಗ್ತದೆ ಫ್ಯಾನು, ಈ ರೀತಿ ನಾವು ವ್ಯವಸ್ಥೆ ಮಾಡ್ಕೊಂಡು ನಾವು ರಕ್ಷಣೆ ಮಾಡ್ಕೊಂಡು ಮಲಗ್ತೇವೆ. ಅದ್ರ ಗುಣಮಟ್ಟ ಒಂದೇ. ನಿದ್ದೆ ಮಾಡಿದ್ಮೇಲೆ ಅಲ್ಲಿ ಪ್ರಾಣಿ ಅದಕ್ಕೆ ಬರೋ ನಿದ್ದೆ ಅದರ ಆನಂದನೂ ಒಂದೇ. ನಮಗೆ ಇಲ್ಲಿ AC ರೂಮಲ್ಲಿ ದೊಡ್ಡ ಅರಮನೆಯಲ್ಲಿ ದೊಡ್ಡ ಇದರಲ್ಲಿ ನಾವು ಮಲಗೋದು, ಹಾಸಿಗೆ ಇದು ಕುಷನ್ ಒಂದು ನಾವು ಮಲಗೋದು ಒಂದೇ. ಅದರಲ್ಲೇನೋ ಇದಿಲ್ಲ, ಬೇರೆ ಇಲ್ಲ, ವ್ಯತ್ಯಾಸ ಇಲ್ಲ. ಸೊ ಆಹಾರ, ನಿದ್ರೆ, ಭಯ ಅಂದರೆ ರಕ್ಷಣೆಗೋಸ್ಕರ ನಾವು ಮನುಷ್ಯರಾದ್ರೆ ನಮಗೆ ಹಣ ಬೇಕು. ಹಣ ಇದ್ರೆ ರಕ್ಷಣೆ. ಬ್ಯಾಂಕಲ್ಲಿ ಇಷ್ಟು ಹಣ ಇದ್ರೆ ನಮ್ಗೆ ರಕ್ಷಣೆ. ಇಲ್ಲ ದೊಡ್ಡ ಮನೆ ಇದ್ರೆ, ಸೆಕ್ಯೂರಿಟಿ ಗಾರ್ಡ್ ಇದ್ರೆ, ಇದೆಲ್ಲ ನಮಗೆ ರಕ್ಷಣೆ. ನಾವು ಈ ರೀತಿ ನಾವು ಆಲೋಚನೆ ಮಾಡ್ತೀವಿ. ಆದರೆ ಪ್ರಾಣಿಗಳು ಅವರು ರಕ್ಷಣೆ ಮಾಡ್ಕೊಳ್ತಾರೆ. ಭಗವಂತನ ಅವರು ಕೂಡ ಒಂದು ನಾಯಿಗಳು ಅವರ ಒಂದು ಸಂವಹನ ಇದೆ. ಅವರು ಇನ್ನೊಂದು ಬೇರೆ ಕಡೆಯಿಂದ ಬರೋ ನಾಯಿಗಳನ್ನ ಬಿಡೋದಿಲ್ಲ ಅವ್ರ ಏರಿಯಾಗೆ. ಸೊ ಈ ರೀತಿ ಭಯ, ರಕ್ಷಣೆಯನ್ನು ಅವು ಕೂಡ ಪಡಿತಾ ಇದೆ. ಆಹಾರ, ನಿದ್ರಾ, ಭಯ, ಮೈಥುನ ಸುಖ. ಸೊ ಅವರಿಗೆ ಅವರ ವ್ಯವಸ್ಥೆಗಳಿದೆ, ನಮಗೆ ನಮ್ಮ ವ್ಯವಸ್ಥೆಗಳಿದೆ. ಸೊ ಇದರಿಂದ ಈ ಇಂದ್ರಿಯ ಸುಖ ಇದು ಎಲ್ಲ ಜೀವಿಗಳಲ್ಲೂ ಇದು ಪಡಿತಾ ಇದ್ದಾರೆ. ಬ್ರಹ್ಮಲೋಕದಿಂದ ದೇವತಾ ಲೋಕದಲ್ಲಿ ಕೂಡ ಇದೆಲ್ಲ ವ್ಯವಸ್ಥೆಗಳಿದೆ, ಉನ್ನತವಾಗಿದೆ. ಇಲ್ಲಿ ಹೇಳಿದಾಗೆ ಬ್ರಹ್ಮಲೋಕದಲ್ಲಿ ಇಲ್ಲ, ಇಂದ್ರಲೋಕದಲ್ಲಿ, ಸ್ವರ್ಗಲೋಕದಲ್ಲಿ ಅಲ್ಲಿ ಅಪ್ಸರೆಯರಿದ್ದಾರೆ, ಅಷ್ಟು ಸುಂದರವಾಗಿದ್ದಾರೆ. ಅಷ್ಟೊಂದು ಅವರ ಮೈಥುನ ಸುಖವನ್ನು ಅಷ್ಟು ರೀತಿ ಅವರು ಅನುಭವಿಸ್ಬೋದು. ಎಷ್ಟು ದೀರ್ಘಕಾಲದಲ್ಲಿ ಅವರು ಅನುಭವಿಸ್ಬೋದು. ಹೇಳ್ತಾರೆ ಅಲ್ಲಿ ಮಕ್ಕಳಾಗೋದಿಲ್ಲ ಅಂತ ಹೇಳಿ ಅಷ್ಟು ಬೇಗ. ಅಲ್ಲಿ ಅವ್ರಿಗೆ ಎಷ್ಟೋ ವರ್ಷ ಕೊನೆಗೆ ಆಗ್ತಾರಂತೆ ಅವರು. ಮತ್ತೆ ನಮ್ಮ ರೀತಿಯ ದೇಹಗಳಲ್ಲ, ಅಲ್ಲಿ ಬೇರೆ ರೀತಿಯ. ಇನ್ನು ಇಂದ್ರಿಯ ಸುಖಕ್ಕೆ ತುಂಬಾ ಅಲ್ಲಿ ಫೆಸಿಲಿಟೀಸ್ ಇದೆ, ಸೌಲಭ್ಯಗಳು. ಅದೆಲ್ಲ ಪಡೆದ್ರೂ ಕೂಡ ಅಲ್ಲಿಂದ ನಮಗೆ ಆತ್ಮಕ್ಕೆ ಶಾಂತಿ, ನೆಮ್ಮದಿ ಇಲ್ಲ. ನಮಗೆ ಯಾವಾಗ ನೆಮ್ಮದಿ, ಸುಖ ಶಾಂತಿ ಇದ್ರೆ ನಾವು ಕೃಷ್ಣ ಭಕ್ತಿ ಮಾಡಿದಾಗ, ಕೃಷ್ಣ ಸೇವೆ ಮಾಡಿದಾಗಲೇ ನಮಗೆ. ಸೊ ಈ ರೀತಿ ಇಂದ್ರಿಯ ಸುಖಕ್ಕೋಸ್ಕರ ನಾವು ಕೆಲಸ ಮಾಡಿ, ನಾವು ಪುಣ್ಯ ಕಾರ್ಯಗಳು ಮಾಡಿ ಅವಶ್ಯಕತೆ ಇಲ್ಲ. ಈ ವೇದಗಳಲ್ಲಿ ಬೇರೆ ಇದರಲ್ಲಿ ಈ ದೇವತಾ ಪೂಜೆ ಮಾಡಿ, ಈ ಯಜ್ಞೋಹ ಮಾಡಿ, ಇದನ್ನು ಮಾಡಿ ಈ ಪುಣ್ಯವನ್ನು ಗಳಿಸಿರಿ ಅಂತ. ಇದರ ಉದ್ದೇಶ ಇದರ ಇಂದ್ರಿಯ ಸುಖವನ್ನು ಅನುಭವಿಸೋದು ಈ ಸ್ವರ್ಗಲೋಕದಲ್ಲಿ ಆ ರೀತಿ. ಸೊ ಅದು ಕೂಡ ಮಾಡಬಾರದು. ಅಥವಾ ನಾರದರು ಹೇಳ್ತಾ ಇರೋದು ಈ ರೀತಿಯ ಒಂದು ಧರ್ಮ ಆಚರಣೆಗಳನ್ನು ಬಿಟ್ಟಿಡಬೇಕು ಅಂತ ಅವ್ರು ಹೇಳ್ತಾರೆ. ಭೌತಿಕವಾಗಿ ನಾವು ಗ್ರಹಿಸುವಂಥ ಧರ್ಮ ಚಟುವಟಿಕೆ ಆಗ್ಬೋದು, ಇಲ್ಲ ಭೌತಿಕ ಚಟುವಟಿಕೆ ಆಗ್ಬೋದು, ಇದನ್ನೆಲ್ಲನೂ ಮಾಡಬಾರ್ದು ಅಂತ ಹೇಳ್ತಾರೆ. ತಸ್ಸೈವ ಹೇತೋ ಪ್ರಯತೇತ ಕೋವಿದ ಅಂದರೆ ಬುದ್ಧಿವಂತ ಮನುಷ್ಯನು. ಯಾವುದಕ್ಕೋಸ್ಕರ ಪ್ರಯತ್ನ ಪಡಬೇಕು ಅಂದರೆ ನ ಲಭ್ಯತೆ ಯದ್ ಭ್ರಮತಾಂ ಉಪರ್ಯದ. ಯಾವುದು ಈ ಮೇಲೆ ಕೆಳಗೆ ಎಲ್ಲ ಲೋಕಗಳಲ್ಲೂ ನಾವು ಪರ್ಯಟನೆ ಮಾಡಿ ಅಲ್ಲಿಂದ ಸಿಗುವ ಇದನ್ನು ಅಲ್ಲಿ ಸಿಗದೇ ಇರೋದನ್ನು ನಾವು ಪ್ರಯತ್ನ ಪಡಬೇಕು. ತಲ್ಲಭ್ಯತೆ ದುಃಖವತ್ ಅನ್ಯತಾ ಸುಖಂ ಕಾಲೇನ ಸರ್ವತ್ರ ಗಂಭೀರ ರಮಸ. ಅವ್ರು ಹೇಳ್ತಾ ಇದ್ದಾರೆ ಈ ದುಃಖ ಅನ್ನೋದು ನಮಗೆ ಕೇಳದೆ ಬರ್ತಾ ಇದೆ. ಇವತ್ತು ಬಂದಿದೆ ನಮಗೆ ಒಂದು ಕೊರೋನಾ ಬಂದಿದೆ ನಮಗೆ. ಇದು ಯಾರು ಕೇಳಲಿಲ್ಲ, ಇದು ಯಾರು, ಆದರೆ ಬಂದಿದೆ ಇದು. ಸೊ ಈ ರೀತಿ ದುಃಖ ಅನ್ನೋದು ಬರುತ್ತೆ ಈ ಪ್ರಪಂಚದ. ನಾವು ನೋಡ್ತೇವೆ ಇವತ್ತು ಇದಿಲ್ಲ ಅಂದ್ರೆ ನಾಳೆ ಇನ್ನೊಂದು ಬರುತ್ತೆ, ಇನ್ನೊಂದೇನೋ ಹೊಸ ಸೃಷ್ಟಿ ಆಗುತ್ತೆ. ಇಲ್ಲ ಅಂದ್ರೆ ಇನ್ನೊಂದು ನಮ್ಮ ದೇಶ, ಇನ್ನೊಂದು ಪಾಕಿಸ್ತಾನ, ಚೀನಾ ಅವರೊಟ್ಟಿಗೆ ನಮ್ಮ ಮಧ್ಯೆ ಒಂದು ಇದು ನಡೆಯುತ್ತೆ. ಇಲ್ಲ ಅಂದ್ರೆ ಇನ್ನೇನೋ ಒಂದಲ್ಲ ಒಂದು ಕಷ್ಟಗಳು ಬಂದೆ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ. ಸೊ 3 ಕ್ಲೇಶಗಳು ಇದ್ದದ್ದೇ. ಜನ್ಮ, ಮೃತ್ಯು, ಜರಾ, ವ್ಯಾಧಿ, ಈ ಕ್ಲೇಶಗಳು ಇದ್ದದ್ದೇ. ಇದು ಜಗದ ನಿಯಮ. ಸೊ ಈ ದುಃಖಗಳು ಹೇಗೆ ಬರುತ್ತೆ ಹಾಗೆಯೇ ಇಂದ್ರಿಯ ವಸ್ತುಗಳ ಸುಖ ಏನಿದೆ ಅದು ಕೂಡ ಬರುತ್ತೆ. ಸೊ ಇದಕ್ಕೋಸ್ಕರ ನಮ್ಮ ಜೀವನವನ್ನು ನಾವು ವ್ಯರ್ಥ ಮಾಡಬಾರ್ದು. ಇದಕ್ಕೋಸ್ಕರ ಇದು ಕಾಲ ಸಮಯದಲ್ಲಿ ಬರುತ್ತೆ. ಇದಕ್ಕೆ ನಾವು ಇಲ್ಲ ನಾನು 12 ಗಂಟೆ, ಇಲ್ಲದೆ 14 ಗಂಟೆ, 18 ಗಂಟೆ ಇದಕ್ಕೋಸ್ಕರ ನಾನು ನನ್ನ ಒಂದು ಸ್ಟಡಿ ಇರ್ಬೋದು, ಇಲ್ಲ ಅಂದ್ರೆ ನನ್ನ ಒಂದು ಕಾರ್ಯಗಳು, ಕೆಲಸ ಇರ್ಬೋದು, ಇದರಿಂದ ಇಂದ್ರಿಯ ವಸ್ತು ಪ್ರಾಪ್ತಿ ಮಾಡೋಕ್ಕೆ ನಾನು ಮಾಡಬಾರ್ದು. ಸೊ ಮಾನವ ಜನ್ಮದಲ್ಲಿ ಮುಖ್ಯವಾಗಿ ಹಿಂದೆ ಇರ್ತಾ ಇತ್ತು, ಈ ಮಳೆಗಾಲದಲ್ಲಿ ಚಾತುರ್ಮಾಸ್ಯ ಇರುತ್ತೆ, ಮತ್ತೆ ಇನ್ನೊಂದು ಸಮಯದಲ್ಲಿ 3-4 ತಿಂಗಳು ಕೆಲಸ ಮಾಡ್ತಾ ಇದ್ರು. ನನ್ನ ಇದು ಪ್ರಕೃತಿಯ ಜೊತೆಗೆ ಅವರ ಬದುಕು ಇರ್ತಾ ಇತ್ತು. ಪ್ರಕೃತಿ ಜೊತೆಗೆ ಬದುಕು ಅಂದ್ರೆ ಆ ಮಳೆ ಬರುವಾಗ ಆ ಸಮಯದಲ್ಲಿ 3-4 ತಿಂಗಳು ಕಷ್ಟಪಡ್ತಾ ಇದ್ರು. ಆಮೇಲೆ ಸಂಪೂರ್ಣ ವರ್ಷ ಅವ್ರು ಅಷ್ಟು ಕಷ್ಟಪಡೋ ಅಗತ್ಯನೇ ಇಲ್ಲ. ಸೊ ದೇಹದ ಅಗತ್ಯಗಳು ಏನ್ ಬೇಕು, ಆಹಾರ ಬೇಕು, ಅದೆಲ್ಲ ಸಂಗ್ರಹಿಸ್ಕೊಂಡು ಇಟ್ಕೊಳ್ತಾ ಇದ್ರು. ಮತ್ತೆ ಅವರು ಭಕ್ತಿ ಮಾಡ್ತಾ ಇದ್ರು. ಇವಾಗ ನಾವಿರೋದು ನಾಗರಿಕತೆ ಇದೊಂಥರ ಇದರಲ್ಲಿ ಇಷ್ಟು ಕೆಲಸ ಮಾಡ್ಬೇಕಿದು, ಇಷ್ಟು ಇದು. ಸೊ ಇದೆಲ್ಲ ಇಷ್ಟು ಮಾಡಿದ್ಮೇಲೆ ಈ ಫ್ಯಾಕ್ಟ್ರಿ, ಕಾರ್ಖಾನೆ ಇದರಲ್ಲಿ ಮಾಡಿದ್ಮೇಲೆ ನಮಗೆ ಒಂದು ಭಗವಂತರ ಚಿಂತನೆ ಮಾಡೋಕ್ಕೆ ಒಂದು ಸಮಯನೇ ಇರೋದಿಲ್ಲ ನಾವು. ಸೊ ಆ ರೀತಿಯಲ್ಲಿ ನೋಡಿದ್ರೆ ಆಗಿರೋ ಸಮಯದಲ್ಲಿ ಎಲ್ಲರಿಗೂ ಸ್ವಲ್ಪ ಸಮಯ ಸಿಕ್ಕಿದೆ ಈಗ. ಇಲ್ಲಾಂದ್ರೆ ಸಮಯನೇ ಇಲ್ಲ ಜನರಿಗೆ, ಟೈಮೇ ಇಲ್ಲ. ಅಯ್ಯೋ
ಯಾಕೆ ಬಿಸಿ ಅಂದರೆ ಇಲ್ಲ ನಮಗೆ ಇನ್ನು ನಾವು ಫ್ಯಾಮಿಲಿ ಇದೆ, ನಮಗೆ ಇನ್ನೊಂದಿದೆ, ನಾವು ಹಣ ಬೇಕು ನಮಗೆ, ಹೇಗೆ ನಾವು ಅಂತ. ಸೊ ಈ ರೀತಿ ಈ ಸಮಾಜ ಇದು ಒಂದು ನಾಗರಿಕತೆ, ಇದು ಸರಿಯಾದ ನಾಗರಿಕತೆ ಅಲ್ಲ ಇದು. ಸೊ ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಇದು ಬರುತ್ತೆ ನಮಗೆ ಸುಖ ಅನ್ನೋದು, ಭೌತಿಕ ಸುಖ ಅನ್ನೋದು ನಮಗೆ ಎಷ್ಟು ದುಃಖ ಬರುತ್ತೆ ಅದು ಕೂಡ ಬರುತ್ತೆ, ಅದಾಗಲೇ ಡಿಸೈಡ್ ಆಗಿದೆ. ಸೊ ಹಾಗಾಗಿ ನಾವು ಅದರ ಹಿಂದೆ ಹೊರ ಹೋಗ್ಬಾರ್ದು. ನಾವು ಪ್ರಹ್ಲಾದ್ ಮಹಾರಾಜರು ಇದೇ ಹೇಳ್ತಾರೆ, ಸರ್ವತ್ರ ಲಭ್ಯತೆ ದೈವಾತ್. ಈ ಇಂದ್ರಿಯ ಸುಖ ಅನ್ನೋದು ಎಲ್ಲ ಕಡೆ ಸಿಗುತ್ತೆ. ದೇಹ ಯೋಗೇನ ದೇಹಿನ, ಈ ದೇಹ ಪ್ರಾಪ್ತಿ ಮಾಡಿದ್ವಿ ನಾವು, ಇದರ ಪರವಾಗಿ ನಮಗೆ ಎಷ್ಟು ಇಂದ್ರಿಯ ಸುಖವನ್ನು ಅನುಭವಿಸ್ಬೇಕೋ ಅದಾಗಲೇ ಡಿಸೈಡ್ ಆಗುತ್ತೆ. ಸೊ ಇದರಿಂದ ಹೋಗಬೇಡಿ. ಸುಖಂ ಐಂದ್ರಿಕಂ ದೈತ್ಯ, ಈ ಸುಖ ಇಂದ್ರಿಯ ಸುಖವನ್ನಿಂದ ಹೋಗಬೇಡಿ ಅಂತ ಅವರ ಫ್ರೆಂಡ್ಸಿಗೆ ದೈತ್ಯ. ಯಥಾ ದುಃಖಂ ಅಯತ್ನತಃ, ದುಃಖವು ಹೇಗೆ ನಿಮ್ಮ ಪ್ರಯತ್ನದಿಂದಲೇ ಸಿಗುತ್ತೆ ಅದೇ ರೀತಿ ನಿಮಗೆ ಸುಖನ ಸಿಗುತ್ತೆ. ಅವರು ಸೇಮ್ ಹೇಳ್ತಾರೆ. ಇಲ್ಲಿ ನಾರದಮುನಿಗಳು ಹೇಳ್ತಾರೆ, ಅವ್ರ ಶಿಷ್ಯರಾದ ಪ್ರಹ್ಲಾದರು ಕೂಡ ಅವರ ಸ್ನೇಹಿತರಿಗೆ ಬೋಧನೆ ಮಾಡೋ ಅದೇ ವಿಷಯ ಹೇಳ್ತಾರೆ. ಸೊ ನೀವು ಸುಖ ಎಷ್ಟು, ದುಃಖ ಹೇಗೆ ನಿಮ್ಗೆ ಸಿಗುತ್ತೆ ಅಯತ್ನತಃ, ಪ್ರಯತ್ನವಿಲ್ಲದೆ ಸಿಗುತ್ತೆ, ಅದೇ ರೀತಿಯಲ್ಲಿ ಸುಖ ಕೂಡ ಸಿಗುತ್ತೆ. ಸೊ ಇದೊಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಈಗ ನಾವು ಅನ್ಕೊಂಡ್ಬಿಡ್ತೀವಿ, ಇಲ್ಲ ನಮ್ಮ ಡಿಸ್ಟಿನಿ ನಾವು ಚೇಂಜ್ ಮಾಡ್ಕೊಳ್ಬೋದು, ನಾವು ಇನ್ನು ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದ್ರೆ, ಇಲ್ಲ ಸ್ವಲ್ಪ ಜಾಸ್ತಿ ಓದಿದ್ರೆ ನಮಗೆ ಎಕ್ಸ್ಟ್ರಾ ಮಾರ್ಕ್ಸ್ ಸಿಗುತ್ತೆ, ಇಲ್ಲಾಂದರೆ ಎಕ್ಸ್ಟ್ರಾ ನಮಗೆ ಇದು ಸಿಗುತ್ತೆ ಅಂತ ನಾವು ಅಂದ್ಕೊಳ್ತೇವೆ. ಇಲ್ಲ, ನಮ್ಮ ಪ್ರತಿಯೊಂದು ಒಬ್ಬೊಬ್ಬರಿಗೆ ಕರ್ತವ್ಯ ಇದೆ, ಅದಕ್ಕೆ ಎಷ್ಟು ಮಾಡಬೇಕಷ್ಟೇ. ಈ ದೇಹಕ್ಕೆ ಭಗವಂತನ ಹೇಳೋದು ಒಂದು 8 ಗಂಟೆ ಕಾಲ ಈ ಥರ ಡಿವೈಡ್ 8 ಆ ರೀತಿ ನಾವು ಡಿವೈಡ್ ಮಾಡಿಕೊಂಡು ನಮ್ಮ ಮುಖ್ಯವಾದ ಸಮಯವನ್ನು ಭಕ್ತಿಗೆ ನಾವು ಕೊಡಬೇಕು. ಸೊ ನಿದ್ದೆ ಬೇಕು, ರೆಸ್ಟ್ ಬೇಕು, ಇದಕ್ಕೆಲ್ಲ ನಮಗೆ ಒಂದು 8 ಗಂಟೆ, ಇನ್ನು 8 ಗಂಟೆ ನಮಗೆ ಈ ಭೌತಿಕ ಇದಕ್ಕೆ ಇದರಲ್ಲಿ ಸಂಸಾರ ಜೀವನದಲ್ಲಿರೋರಿಗೆ ಅವರು ಕೆಲಸ ಮಾಡಬೇಕು, ಇನ್ನೊಂದು 8 ಗಂಟೆ ಅವ್ರು ಭಕ್ತಿ ಮಾಡಬೇಕು. ಈ ರೀತಿಯ ಡಿವಿಷನ್. ಸೊ ಈಗ 8 ಗಂಟೆ ಸಾಕು ಈ ದೇಹಕ್ಕೆ ನಾವೇನು ಬೇಕು, ನಾವು ಏನು ಕೆಲಸ ಮಾಡೋದು ಹಾರ್ಡ್ ವರ್ಕ್ ಸಾಕು. ಇನ್ನು 8 ಗಂಟೆ ರೆಸ್ಟ್ ಬೇಕು ಬಾಡಿ, ಇನ್ನು 8 ಗಂಟೆ ನಾವು ಭಕ್ತಿ ಮಾಡಬೇಕು. ಭಕ್ತಿ ಇಲ್ಲಂದರೆ ನಾವು ಭಗವಂತ ನಾಮಜಪ ಮಾಡಬೇಕು. 16 ಸುತ್ತು ಮಾಡಲಿಕ್ಕೆ ಅದು 2 ಗಂಟೆ ಮಿನಿಮಮ್ ಆಗುತ್ತೆ. ಇನ್ನು ಹೆಚ್ಚು ಮಾಡಿದಷ್ಟು ಒಳ್ಳೆಯದು. ಮತ್ತು ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು, ಮತ್ತು ಭಗವಂತನ ಮೂರ್ತಿ, ಭಗವಂತನ ಪೂಜೆ ಮಾಡೋಬೇಕು, ಭಜನೆ, ಮತ್ತು ಅವನ ಸೇವೆ ಮಾಡೋದು. ಸೊ ಈ 8 ಗಂಟೆ. ಸೊ ಆಶ್ರಮದಲ್ಲಿ ನಮಗೆ ಹೆಚ್ಚು ಸಮಯ ಇದೆ ಆ ರೀತಿ ನೋಡಿದ್ರೆ ನಮಗೆ. ಸೊ ಅದನ್ನು ನಾವು ಸರಿಯಾಗಿ ಇದು ಉಪಯೋಗ ಮಾಡ್ಕೊಳ್ಬೇಕು. ಇಲ್ಲ ನಾವು ಹೆಚ್ಚು ನಮಗೆ ಸಮಯ ಇದೆ, ಈ ಸಮಯದಲ್ಲಿ ನಾವು ಇದನ್ನು ಸರಿಯಾದ ಪ್ರಯೋಜನ ಮಾಡ್ಬೋದು, ಇಲ್ಲ ವ್ಯರ್ಥ ಮಾಡ್ಕೊಳ್ಬೋದು. ಸೊ ನಮಗೆ ಹೆಚ್ಚು ಸಮಯ ಇದೆ. ಇದೊಂದು ಹೊರಗೆ ಜೀವನದಲ್ಲಿ ಅವ್ರು ಅಟ್ಲೀಸ್ಟ್ 8 ನಮಗೆ 16 ಗಂಟೆ ಟೈಮ್ ಇದೆ ಆ್ಯಕ್ಚುಲಿ ನಮಗೆ ನೋಡಿದ್ರೆ. ಬೇರೆಯವ್ರಿಗೆ ಅಟ್ಲೀಸ್ಟ್ ಗೃಹಸ್ಥ ಜೀವನದಲ್ಲಿ 8 ಗಂಟೆ ಅಂತ ಹೇಳ್ಬೋದು. ಇಲ್ಲ ನಮಗೆ ಫ್ರೀ ಇರೋರಿಗೆ 16. ವನಪ್ರಸ್ಥ ಸನ್ಯಾಸಿಯಲ್ಲಿ ಅವರು ಕೂಡ 16 ಗಂಟೆ ಇದೆ. ಅವರು ಕೂಡ ಈ ಭೌತಿಕ ಇದರಿಂದ ಅವರು ಇದು ತೊಗೊಂಡಿದ್ದಾರೆ, ಹಾಗೆ ಅವರು ಕೂಡ 16 ಗಂಟೆ ಇರ್ಬೋದು. ಇಲ್ಲಾಂದರೆ ಸಾಧಾರಣವಾಗಿ ಗೃಹಸ್ಥ ಜೀವನದಲ್ಲಿ ಅವ್ರೊಂದು ಕಡೆ ಕೆಲಸ ಮಾಡುವಾಗ, ಇನ್ನೊಂದು ಮಾಡುವಾಗ ರೆಸ್ಪಾನ್ಸಿಬಿಲಿಟೀಸು ಅವ್ರಿಗೆ 8 ಗಂಟೆ ಅಂತ ಹೇಳ್ಬೋದು. ಆದರೆ ಮಾಡಬೇಕು. ಭಕ್ತಿಯಲ್ಲಿ ಇದನ್ನೇ ನಾವು ಮುಖ್ಯವಾದ ವಿಚಾರ ಅಂತ ಅರ್ಥ ಮಾಡಿಕೊಂಡು ಇದನ್ನು ಮಾಡಬೇಕು. ಹೆಚ್ಚು ಮಾಡಬೇಕು. ಇನ್ನೊಂದು ಶ್ಲೋಕ ಓದೋಣ, ಆಮೇಲೆ ಇದು ಲಾಸ್ಟ್ ಇದು ಶ್ಲೋಕ. ನವೈ ಜನೋ ಜಾತು ಕಥಾಂಚನ ವ್ರಜೇ ಮುಕುಂದ ಸೇವಿ ಅನ್ಯಬದ್ ಅಂಗ ಸಂಶ್ರಿತಿಂ ಸ್ಮರನ್ ಮುಕುಂದಾಂಗ್ರಿ ಉಪಗೂಹನಂ ಪುನರ್ ವಿಹಾತುಂ ಇಚ್ಛೆ ನರಸಗ್ರಹೋ ಜನ. ಶೋಭಿತಾ ಮಾತಾಜಿ ಇದ್ದೀರಾ? ಓದಿ ಅನುವಾದ ಭಾವಾರ್ಥ. ಶೋಭಿತಾ ಮಾತಾಜಿ ಇಲ್ಲ ರಂಜಿತಾ ಮಾತಾಜಿ ಯಾರಾದ್ರು ಓದ್ತೀರಾ ಅನುವಾದ ಭಾವಾರ್ಥ? ಹರೇ ಕೃಷ್ಣ. ಹರೇ ಕೃಷ್ಣ, ಓದಿ ಮಾತಾಜಿ. ಪ್ರಿಯ ವ್ಯಾಸ ಮಹರ್ಷಿಗಳೇ, ಶ್ರೀಕೃಷ್ಣನ ಭಕ್ತನು ಕೆಲವೊಮ್ಮೆ ಏನಾದರೊಂದು ಕಾರಣದಿಂದ ಪತನ ಹೊಂದಿದರೂ ಅವನು ಖಂಡಿತವಾಗಿಯೂ ಇತರ ಕಾಮ್ಯ ಕರ್ಮಗಳಂತೆ ಲೋಕ ಜೀವನದಲ್ಲಿ ತೊಡಗುವುದಿಲ್ಲ. ಏಕೆಂದರೆ ಒಮ್ಮೆ ಭಗವಂತನ ಪಾದ ಕಮಲಗಳ ಸವಿ ಅನುಭವಿಸಿದವನು ಆ ಆನಂದೋನ್ಮದವನ್ನೇ ಮತ್ತೆ ಮತ್ತೆ ಸ್ಮರಿಸುವುದಲ್ಲದೆ ಬೇರೆ ಏನನ್ನು ಮಾಡಲಾರನು. ಭಾವಾರ್ಥ: ಭಗವದ್ಭಕ್ತನು ತಾನಾಗಿಯೇ ಲೌಕಿಕ ಆಕರ್ಷಣೆಯಲ್ಲಿ ಅನಾಸಕ್ತನಾಗುತ್ತಾನೆ. ಏಕೆಂದರೆ ಅವನು ರಸಗ್ರಹ ಎಂದರೆ ಶ್ರೀಕೃಷ್ಣನ ಪಾದ ಪದ್ಮಗಳ ಮಕರಂದವನ್ನು ಸವಿದವನು. ಕಾಮ್ಯ ಕರ್ಮಿಗಳು ಅವನತಿಗೆ ತುತ್ತಾಗುವ ಸಂಭವ ಸದಾ ಇದ್ದೇ ಇದೆ. ಅವರಂತೆ ಭಗವದ್ಭಕ್ತರು ಸಹ ಸಲ್ಲದ ಸಂಘದಿಂದಾಗಿ ಪತೀತರಾದ ಅನೇಕ ದೃಷ್ಟಾಂತಗಳು ಖಂಡಿತವಾಗಿಯೂ ಇವೆ. ಆದರೆ ಪತನ ಹೊಂದಿದ ಭಕ್ತನು ಎಂದಿಗೂ ಪತಿತನಾದ ಕರ್ಮಿಯಂತೆ ಪರಿಗಣಿಸುವಂತಿಲ್ಲ. ಕರ್ಮಿಯು ತನ್ನ ಕಾಮ್ಯ ಕರ್ಮಗಳ ಫಲವನ್ನು ಅನುಭವಿಸುತ್ತಾನೆ. ಭಕ್ತನಾದರೂ ಭಗವಂತನೇ ನೀಡಿದ ದಂಡನೆಯಿಂದ ಸುಧಾರಣೆಗೊಳ್ಳುತ್ತಾನೆ.
ಅನಾಥನೊಬ್ಬನು ದುಃಖ ಮತ್ತು ರಾಜನ ಪ್ರಿಯ ಪುತ್ರನ ದುಃಖ ಎರಡು ಒಂದೇ ಅಲ್ಲ. ಅನಾಥನು ನಿಜವಾಗಿ ನಿರ್ಗತಿಕ, ಏಕೆಂದರೆ ಅವನನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲ. ಆದರೆ ಶ್ರೀಮಂತನ ಪ್ರೀತಿಯ ಪುತ್ರನ ವಿಷಯ ಹಾಗಲ್ಲ. ಅವನು ಅನಾಥನ ಮಟ್ಟದಲ್ಲಿ ಇರುವಂತೆ ಕಾಣುತ್ತಾನೆ ನಿಜ, ಆದರೆ ಅವನಿಗೆ ಸಮರ್ಥನಾದ ತಂದೆಯ ರಕ್ಷೆ ಇದೆ. ಭಗದ್ಭಕ್ತನು ತಪ್ಪು ಸಹವಾಸದಿಂದಾಗಿ ಕೆಲವು ಸಲ ಕಾಮ್ಯಕರ್ಮಿಗಳನ್ನು ಅನುಸರಿಸಲು ಯತ್ನಿಸುವುದುಂಟು. ಕಾಮ್ಯಕರ್ಮಿಗಳು ಲೌಕಿಕ ಜಗತ್ತಿನ ಒಡೆಯರಾಗಲು ಬಯಸುತ್ತಾರೆ. ಅನುಭವವಿಲ್ಲದ ಭಕ್ತನು ಕೂಡ ಅವಿವೇಕದಿಂದ ಭಕ್ತಿ ಸೇವೆಗೆ ಪ್ರತಿಯಾಗಿ ಯಾವುದೋ ಲೌಕಿಕ ಶಕ್ತಿಯನ್ನು ಸಂಗ್ರಹಿಸಲು ಯೋಚಿಸಬಹುದು. ಅಂತಹ ಮೂಢ ಭಕ್ತರು ಸ್ವಯಂ ಭಗವಂತನಿಂದಾಗಿ ಕಷ್ಟಕ್ಕೆ ಗುರಿಯಾಗುತ್ತಾರೆ. ತನ್ನ ಭಕ್ತರ ಮೇಲೆ ವಿಶೇಷ ಅನುಗ್ರಹ ಮಾಡಲು ಭಗವಂತನ ಅವನಿಗೆ ಯಾವ ಲೌಕಿಕ ಸೌಲಭ್ಯಗಳು ಸಿಗದಂತೆ ಮಾಡಿಬಿಡಬಹುದು. ಆದ್ದರಿಂದಾಗಿ ಭಕ್ತ ಕಂಗಾಲಾಗುತ್ತಾನೆ, ಬಂಧು ಮಿತ್ರರಿಂದ ದೂರವಾಗುತ್ತಾನೆ. ಭಗವಂತನ ಅನುಗ್ರಹದಿಂದ ಅವನು ಹೀಗೆ ಮತ್ತೆ ವಿವೇಕಿಯಾಗುತ್ತಾನೆ, ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿಲ್ಲುತ್ತಾನೆ. ಅಂತಹ ಪತೀತ ಭಕ್ತರು ವಿಶೇಷಾರ್ಹತೆಯುಳ್ಳ ಬ್ರಾಹ್ಮಣ ಕುಟುಂಬಗಳಲ್ಲಿ ಅಥವಾ ಶ್ರೀಮಂತ ವರ್ತಕರ ಕುಟುಂಬಗಳಲ್ಲಿ ಜನ್ಮವೆತ್ತುವ ಅವಕಾಶ ಪಡೆಯುತ್ತಾರೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಅಂತಹ ಸ್ಥಿತಿಯಲ್ಲಿರುವ ಭಕ್ತನು ಭಗವಂತನಿಂದಾಗಿ ಶಿಕ್ಷಿತನಾಗಿ ಅಸಹಾಯಕ ಸ್ಥಿತಿಯಲ್ಲಿರುವ ಭಕ್ತನಷ್ಟು ಭಾಗ್ಯವಂತನಲ್ಲ. ಹಾಗೆ ಭಗವಂತನ ಇಚ್ಛೆಯಿಂದಾಗಿ ಅಸಹಾಯಕನಾಗಿರುವ ಭಕ್ತ ಉತ್ತಮ ಕುಟುಂಬಗಳಲ್ಲಿ ಹುಟ್ಟಿದವರಿಗಿಂತ ಹೆಚ್ಚು ಅದೃಷ್ಟವಂತ. ಉತ್ತಮ ಕುಟುಂಬದಲ್ಲಿ ಜನಿಸಿದ ಪತಿತ ಭಕ್ತ ಅಷ್ಟು ಅದೃಷ್ಟವಂತನಲ್ಲವಾದ್ದರಿಂದ ಭಗವಂತನ ಪಾದ ಕಮಲಗಳನ್ನು ಮರೆಯಬಹುದು. ಆದರೆ ಎಲ್ಲರಿಂದ ಪರಿತ್ಯಕ್ತನಾದ ಭಕ್ತ ಹೆಚ್ಚು ಭಾಗ್ಯವಂತ, ಏಕೆಂದರೆ ತನ್ನನ್ನು ಅಸಹಾಯಕತೆನೆಂದು ಭಾವಿಸಿಕೊಂಡು ಅವನು ಬೇಗನೆ ಭಗವಂತನ ಪಾದ ಕಮಲಗಳಿಗೆ ಹಿಂದಿರುಗುತ್ತಾನೆ. ಶುದ್ಧವಾದ ಭಕ್ತಿ ಸೇವೆಯು ಆಧ್ಯಾತ್ಮಿಕವಾಗಿ ತುಂಬಾ ಅಸ್ವಾದ್ಯವಾದುದು. ಅದರಿಂದಾಗಿ ಭಕ್ತನು ತಾನಾಗಿ ಲೋಕಭೋಗದಲ್ಲಿ ಆಸಕ್ತನಾಗುತ್ತಾನೆ. ಅದು ಭಕ್ತಿ ಸೇವೆಯ ಪ್ರಗತಿಯ ಪಕ್ವವಾದ ಲಕ್ಷಣ. ಶುದ್ಧ ಭಕ್ತನು ನಿರಂತರವಾಗಿ ಶ್ರೀಕೃಷ್ಣನ ಪಾದ ಪದ್ಮಗಳನ್ನು ಸ್ಮರಿಸುತ್ತಿರುತ್ತಾನೆ. 3 ಲೋಕಗಳ ಐಶ್ವರ್ಯವನ್ನೇ ಕೊಟ್ಟರೂ ಅವನು ತನ್ನ ಪ್ರಭುವನ್ನು ಒಂದು ಕ್ಷಣವೂ ಮರೆಯಲಾರ. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನ ಶುದ್ಧ ಭಕ್ತರ ಬಗ್ಗೆ ಹೇಳ್ತಾ ಇರೋದು ಅಲ್ಲಿ ಆಚಾರ್ಯ ಪ್ರಭುಪಾದರು ಸಾಧಾರಣವಾಗಿ ಪತನಗೊಂಡ ಭಕ್ತರು ಏನಾಗ್ತಾರೆ ಅಂದರೆ ಅವರು ಸ್ವರ್ಗಲೋಕಕ್ಕೆ ಹೋಗಿ ಮತ್ತೆ ಅಲ್ಲಿ ಎಲ್ಲ ಭೋಗ ಜೀವನ ಅನುಭವಿಸಿ ಮತ್ತೆ ಅವರು ಈ ಭೂಲೋಕದಲ್ಲಿ ಒಂದು ವರ್ತಕರ ರಿಚ್ ಅಂತ ತುಂಬ ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟುತ್ತಾರೋ ಅಂತ ಕೇಳ್ತಾರೆ, ಒಳ್ಳೆ ಕುಟುಂಬದಲ್ಲಿ. ಸೊ ಅವರಿಗಿಂತ ಬೆಟರು ಆಚಾರ್ಯರು ಹೇಳ್ತಾ ಇರೋದು, ಯಾರಾದರೂ ಭಕ್ತರು ಇನ್ನೂ ಒಂದು ದುರದೃಷ್ಟದಲ್ಲಿದ್ದರೆ ಅವರಿನ್ನ ಆ ಥರ ಭಕ್ತರು ಇನ್ನ ಭಗವಂತನ ಕೃಪೆ ಅವ್ರಿಗೆ ಹೇಳ್ತಾರೆ. ಆ ಕಷ್ಟದಲ್ಲಿದ್ದಾಗ ಅವರು ಇನ್ನೂ ಭಗವಂತನ ಮರೆಯೋಕ್ಕಾಗೋದಿಲ್ಲ. ಯಾಕಂದ್ರೆ ಭಕ್ತಿಯಲ್ಲಿ ಅವರು ಅಷ್ಟು ಮುಂದುವರೆದ್ರಿಂದ ಅವರು ಭಗವಂತನನ್ನು ಮರ್ತಿಲ್ಲ ಅವರು. ಸಾಧಾರಣವಾಗಿ ಹೇಗಂದ್ರೆ ನಾವು ಭಗವಂತನನ್ನು ಒಳ್ಳೆ ಸಮಯದಲ್ಲಿ ನಾವು ನೆನಪು ಮಾಡ್ಕೊಳ್ತೇವೆ. ಸ್ವಲ್ಪ ಭಕ್ತರಾದವರು ಭಗವಂತನಿಂದ ಇದು ಒಳ್ಳೇದಾಯ್ತು ಅಂತ ಒಂದು ರೀತಿ, ಇಲ್ಲ ಕೆಟ್ಟದಾದಾಗ ನಮಗೆ ಅಯ್ಯೋ ಭಗವಂತನ ಹೀಗೆ ಮಾಡಿದೆ ಅಂತ ನಾವು ಅನ್ಕೊಳ್ತೇನೆ. ಸೊ ಈ ಥರ ಒಂದೊಂದು ರೀತಿ ಚಿಂತನೆ. ಸೊ ಆದರೆ ನಿಜವಾದ ಇನ್ನೂ ತುಂಬ ಮುಂದೆ ಬರೆದ ಭಕ್ತರು ಆ ಕಷ್ಟದಲ್ಲೂ ಕೂಡ ಇದು ಭಗವಂತನ ಕೃಪೆ ಅಂತಲೇ ಅವ್ರು ಅನ್ಬೋದು. ಇದು ತುಂಬ ಕಷ್ಟ, ಇದು ಹೇಳೋಕೆ ಸುಲಭ, ಆದರೆ ಆ ಪ್ರತಿ ಸನ್ನಿವೇಶದ ಕಷ್ಟ ಬಂದಾಗಲೂ ಇದು ಭಗವಂತನ ಕೃಪೆನೇ ಅಂತ ಯೋಚನೆ ಮಾಡೋದು. ಇವಾಗ ನಾರದ ಮುನಿಗಳೇ ಮುಂದೆ ಕೇಳ್ತೇವೆ, ಅವ್ರ ಜೀವನದಲ್ಲಿ ಅವ್ರ ಹಿಂದೆ ಜನ್ಮದಲ್ಲಿ ಅವರ ಅನಾಥರಂದರೆ ಅವರು ದಾಸಿಯೇ ಒಬ್ಬರೊಬ್ಬ ಮಗನವರು. ಸೊ ಅವರೊಬ್ಬ ತಾಯಿ ಒಬ್ಬರೇ, ತಂದೆ ಇಲ್ಲ ಅವರಿಗೆ. ಆಮೇಲೆ ಅವರು ಆ ಸಮಯದಲ್ಲಿ ಅವರು ಚಾತುರ್ಮಾಸ ಸಮಯದಲ್ಲಿ ಒಬ್ಬರ ಭಕ್ತರ ಸಂಘದಲ್ಲಿ ಅವ್ರ ಭಕ್ತಿಯನ್ನು ಶುರು ಮಾಡ್ತಾರೆ. ಅದರ ನಂತರ ಅವರು ಅವ್ರ ತಾಯಿ ಕೂಡ ಸಾವಪ್ತಾರೆ. ಅವ್ರಿಗೆ ಇರೋದು ಯಾರೂ ರಕ್ಷಕರಿಲ್ಲ, ಒಂದು ತಾಯಿ ಒಬ್ಬ, ಅವರ ಕೂಡ ಮರಣ ಆಗುತ್ತೆ. ಸೊ ನಾರದ ಮುನಿಯರು ಯೋಚನೆ ಮಾಡೋದು ಇದು ಭಗವಂತನ ಅನುಗ್ರಹ ಇದು ಅಂತ ಯೋಚನೆ ಮಾಡಿಕೊಂಡು ಅವರು ಭಗವಂತನ ಭಕ್ತಿಯನ್ನು ತೀವ್ರವಾಗಿ ಮಾಡ್ತಾರೆ. ಸೊ ಈ ರೀತಿ ಅವರ ಜನ್ಮ ಏನು ಹಿಂದೆ ನಾರದ ಮುನಿಯವರು ಹಿಂದಿನ ಜನ್ಮದಲ್ಲಿ ದೊಡ್ಡ ಜನ್ಮ, ಒಂದು ಬ್ರಾಹ್ಮಣ ಕುಟುಂಬ ಆ ಥರ ಏನೂ ಇಲ್ಲ. ಆದರೆ ಅವರು ಒಂದು ಅಸಹಾಯ ಸ್ಥಿತಿಯಲ್ಲಿದ್ದು ಅವರು ಭಗವಂತನ ಸಂಪೂರ್ಣ ಆಶ್ರಯ ಪಡೆದರು. ಸೊ ಅವರ ವೈಯಕ್ತಿಕ ಅನುಭವದಿಂದನೇ ಅವ್ರು ಹೇಳ್ತಾರೆ ನಾರದ ಮುನಿಗಳಿಗೆ, ಭಕ್ತರಾದವರು ಭಗವಂತನ ಇದನ್ನು ಮರೆಯೋದಿಲ್ಲ. ಅವರು ಭಗವಂತನ ಸ್ಮರಣೆಯಲ್ಲಿ ಭಗವಂತನ ನಾಮ ಹೇಳೋದ್ರಲ್ಲಿ ಅವರಿಗೆ ಒಂದು ಅಲೌಕಿಕ ಸುಖವನ್ನು ಅವರು ಅನುಭವಿಸ್ತಾರೆ. ಆ ಸುಖವನ್ನು ಅನುಭವಿಸೋದ್ರಿಂದ ಅವರು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಸೊ ಹೀಗೆ ಭೌತಿಕವಾಗಿ ಇದೆಲ್ಲ ರಕ್ಷಣೆಗಳು ಅಂತ ನಾವು ಅನ್ಕೊಳ್ತೇವೆ. ಏನಂತ ನಾವು ರಕ್ಷಣೆ ಅನ್ಕೊಳ್ಳೋದು, ದೇಹಾಪತ್ಯ ಕಲತ್ರಾದಿಷು ಆತ್ಮಸೈನ್ಯೇಷು ಅಸತ್ಸೋಪಿ ತೇಷಾಂ ಪ್ರಮತ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ಭೌತಿಕವಾಗಿ ನಾವು ನಮ್ಮ ದೇಹ
ಒಂದು ಬಲವಾದ ದೇಹ, ನಮ್ಮ ಬುದ್ಧಿವಂತವಾದ ದೇಹ, ಇದು ನಮಗೆ ರಕ್ಷಣೆ ಕೊಡುತ್ತೆ ಅಂತ. ಮತ್ತೆ ಈ ನಮ್ಮ ಜೊತೆ ಇರೋ ಅಪತ್ಯ ನೆಂಟರು ನಮಗೆ ರಕ್ಷಣೆ ಕೊಡ್ತಾರೆ ಅಂತ. ದೇಹ, ಅಪತ್ಯ, ಕಲತ್ರ ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ಇವರ ರಕ್ಷಣೆ ಕೊಡ್ತಾರೆ ಅಂತ. ದೇಹಾಪತ್ಯ ಕಲತ್ರಾದಿಶು ಆತ್ಮಸೈನ್ಯೇಶು ಅಸತ್ಸುಪಿ. ಇದೆಲ್ಲ ನಾವು ಸೈನ್ಯ ಅಂತ ಅನ್ಕೊಳ್ತೇವೆ ಭೌತಿಕವಾಗಿ. ಆದರೆ ಭಾಗವತ ಹೇಳೋದು ಅಸತ್ಸು, ಇದು ಅಸತ್ ಸೈನ್ಯ, ಇದು ನಿಜವಾದ ಸೈನ್ಯ ಅಲ್ಲ. ಈ ಸೈನ್ಯ ಯಾವಾಗಲೂ ಕೂಡ ಈ ಸೈನಿಕರು ಇವರು ನಾಶ ಆಗ್ಬೋದು. ನಾವು ನಮ್ಮ ದೇಹ ನಾಶ ಆಗ್ಬೋದು, ನಮ್ಮ ಸಂಪರ್ಕದ ಎಲ್ಲ ಇವರು ನೆಂಟರು ನಾಶ ಆಗ್ಬೋದು, ಎಲ್ಲವೂ ಕೂಡ ನಾಶ ಆಗ್ಬೋದು. ಸೊ ಇದು ನಿಜವಾದ ಸೈನ್ಯ ಅಲ್ಲ, ಇದು ಅಸತ್ ಸೈನ್ಯ. ದೇಹಾಪತ್ಯ ಕಲತ್ರಾದಿಶು ಆತ್ಮಸೈನ್ಯೇಶು ಅಸತ್ಸೋಪಿ ತೇಷಾಂ ಪ್ರಮತ್ತೋ ನಿಧನಂ. ಆದರೆ ಒಂದು ಭ್ರಾಂತಿಯಲ್ಲಿ ನಾವು ಇದೆಲ್ಲ ನಮಗೆ ರಕ್ಷಣೆ ಅಂತ ಅನ್ಕೊಳ್ತೇವೆ. ಸೊ ಪಶ್ಯನ್ನಪಿ ನ ಪಶ್ಯತಿ, ನಮ್ಗೆ ಕಾಣ್ತಾ ಇದ್ರು ನಮಗೆ ಕಾಣೋದಿಲ್ಲ. ಸೊ ಹಾಗೆ ಇದು ನಿಜವಾದ ರಕ್ಷಣೆ ಅಲ್ಲ. ಇದು ಲೌಕಿಕವಾಗಿ ಭೌತಿಕವಾಗಿ ರಕ್ಷಣೆ, ನಾವು ಅನ್ಕೊಳ್ಳೋ ರಕ್ಷಣೆ ಅಲ್ಲ. ಒಂದೇ ರಕ್ಷಣೆ ಅಂದ್ರೆ ಭಗವಂತನ ಪಾದಕಮಲ. ಭಜಹು ರೇಮನ ಶ್ರೀನಂದನಂದನ ಅಭಯ ಚರಣಾರವಿಂದರೆ. ಸೊ ಅವನ ಚರಣಗಳು ಒಂದೇ ಅಭಯವಾದ ಸ್ಥಿತಿ, ಅದೊಂದೇ ರಕ್ಷಣೆ, ಬೇರೆ ಯಾವುದೂ ರಕ್ಷಣೆ ಇಲ್ಲ ಇದು. ಸೊ ಇಲ್ಲಿ ಅವ್ರು ಹೇಳ್ತಾ ಇರೋದು, ಶುದ್ಧ ಭಕ್ತರಾದವರು ಅವ್ರ ಭಗವಂತನ ಭಕ್ತಿಯನ್ನು ಅನುಭವಿಸಿದ ಮೇಲೆ, ಆ ಒಂದು ರಸವನ್ನು ಅನುಭವಿಸಿದ ಮೇಲೆ ಅವ್ರಿಗೆ ಬೇರೆ ಲೌಕಿಕ ವಿಚಾರಗಳು ಅವ್ರಿಗೆ ಇಷ್ಟ ಆಗೋದಿಲ್ಲ. ಅವ್ರು ಮತ್ತೆ ಅಷ್ಟು ಬೇಗವಾಗಿ ಭಗವಂತನ ಪಾದಕಗಳಿಗೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾರದ ಮುರಳಿ ಮತ್ತೆ ಶುದ್ಧ ಭಕ್ತಿಯನ್ನು ಮಾಡಿ, ಅನನ್ಯ ಭಕ್ತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ವೇದವ್ಯಾಸರು ಕೂಡ ಅವರು ಹೇಳ್ತಾ ಇರೋದು, ಈ ತರ ಒಂದು ಕೃತಿಯನ್ನು ನೀನು ರಚನೆ ಮಾಡಿ, ನೀನು ಇದನ್ನು ರಚನೆ ಮಾಡು ಅಂತ ಹೇಳ್ತಾರೆ. ಶುದ್ಧ ಭಕ್ತಿ, ಶುದ್ಧ ಭಕ್ತರು ಭಗವಂತನು ಅವನ ಸಂಬಂಧದಲ್ಲಿರೋ ದಿವ್ಯ ಚಟುವಟಿಕೆಗಳು, ಅದನ್ನು ವಿವರಿಸುವಂತ ನಮಗೆ ಇಲ್ಲಿ ಹುದ್ದೆ ಹೇಳ್ತಾ ಇದ್ದಾರೆ. ನಿಜವಾದ ಭಕ್ತರು ಅವರು ಭಗವಂತನಿಗೆ ಯಾಚನೆ ಮಾಡೋದೇನು ಅಂದ್ರೆ, ನಮಗೆ ಎಂಥ ಒಂದು ಜನ್ಮ ಬಂದರೂ ಪರವಾಗಿಲ್ಲ, ನಾವು ನಿನ್ನ ಭಕ್ತರಾಗಬೇಕು ಅಂತ ಹೇಳಿ, ನಿಮ್ಮ ಭಕ್ತರ ಕುಟುಂಬದಲ್ಲಿ ಹುಟ್ಟಬೇಕು ಅಂತ. ಭಕ್ತಿವಿನೋದ್ ಠಾಕೂರ್ ಆಚಾರ್ಯರು ಹೇಳ್ತಾರೆ. ಅವ್ರನ್ನ ಹೇಳ್ತಾರೆ ಅಂದ್ರೆ, ಬಹಿರ್ಮುಖ ಬ್ರಹ್ಮ ಜನ್ಮ ನಾಹಿ ಮೋರ ಆಶ್. ಒಬ್ಬ ಬ್ರಹ್ಮನ ಜನ್ಮ, ಬ್ರಹ್ಮ ಅಂದ್ರೆ ಸಂಪೂರ್ಣ ಈ ಲೋಕಗಳ ಸೃಷ್ಟಿಕರ್ತ, ಒಂದು ಪ್ರತಿ ಜಗತ್ತ ಸೃಷ್ಟಿಕರ್ತ, ಆ ಜನ್ಮ ನನಗೆ ಬೇಡ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಬಹಿರ್ಮುಖನಿದ್ರೆ ಅವರು. ಬಹಿರ್ಮುಖ ಅಂದ್ರೆ ಕೃಷ್ಣೋನ್ಮುಖ, ಬಹಿರ್ಮುಖ. ಕೃಷ್ಣ ಸೇವೆ ಮಾಡೋದು ನಮ್ಮ ನಿಜವಾದ ಸ್ವಭಾವ. ಆದ್ರೆ ಅದರ ವಿರೋಧವಾಗಿ ನಾವು ಬಹಿರ್ಮುಖ, ಇಂದ್ರಿಯ ಸುಖದಲ್ಲಿ ನಾವು ತಲ್ಲೀನರಾಗಿದ್ರೆ ಅಂತ ಒಂದು ಬ್ರಹ್ಮಜನ್ಮ ಕೂಡ ನನಗೆ ಬೇಡ ಅಂತ ಹೇಳ್ತಾರೆ. ಬಹಿರ್ಮುಖ ಬ್ರಹ್ಮ ಜನ್ಮ ನಾಹಿ ಮೋರ ಆಶ್. ಆಮೇಲೆ ಮತ್ತೇನ್ ಬೇಕು ನಿಮ್ಗೆ? ಯಥಾತುವಾ ದಾಸ್, ಕೀಟ ಜನ್ಮ ಹೋ ಯಥಾತುವಾ ದಾಸ್. ಹೇಳ್ತಾರೆ, ನಾನು ಕೀಟನಾಗಿ, ನಾನೊಂದು ಕ್ರಿಮಿಯಾಗಿ ಹುಟ್ಟಿದ್ರು ಕೂಡ ತೊಂದರೆ ಇಲ್ಲ ಮುಂದೆ ನನಗೆ. ಆದರೆ ನಿನ್ನ ಒಂದು ಭಕ್ತರ ಮನೆಯಲ್ಲಿ ನಾನು ಹುಟ್ಟಬೇಕು, ನಾನು ಅವರ ಒಂದು ಸಂಘ ನನಗೆ ಸಿಗ್ಬೇಕು. ಭಕ್ತಿವಿನೋದ್ ಠಾಕೂರ್ ಆ ದೊಡ್ಡ ಆಚಾರ್ಯರು ಅವ್ರು ನಮಗೆ ತೋರಿಸೋದಂದ್ರೆ, ಭಕ್ತಿಯಲ್ಲಿ ಆ ರಸವನ್ನು ಅನುಭವಿಸಿದ ಮೇಲೆ ಅವರಿಗೆ ಭಗವಂತನನ್ನು ಮರೆಯೋಕ್ಕೆ ಅವ್ರಿಗೆ ಆಗೋದಿಲ್ಲ, ನಮ್ಮ ನಿಜವಾದ ಚಟುವಟಿಕೆ. ಸೊ ಹಾಗೆ ಬ್ರಹ್ಮಜನ್ಮನೂ ಬೇಡ ನಮಗೆ. ಬ್ರಹ್ಮಜನ್ಮ ಅಂದ್ರೆ ಅಷ್ಟು ಒಳ್ಳೆ ದೇಹ, ಅಷ್ಟು ಬುದ್ಧಿವಂತ ಇದು ಶರೀರ, ಮತ್ತೆ ಅಷ್ಟು ಅಧಿಕಾರ ಇದೆ, ಎಷ್ಟು ಯಜಮಾನಿಕೆ ಮಾಡ್ಬೋದು. ಅವ್ರು ಹೇಳ್ತಾರೆ ಅದು ಬೇಡ ನನಗೆ. ಅದು ಯಾಕಂದ್ರೆ ಅದು ಭೌತಿಕವಾದದ್ದು. ಆದರೆ ಒಂದು ಭಕ್ತರ ಜನ್ಮ, ಒಂದು ಭಕ್ತರ ಮನೆಯಲ್ಲಿ ಜನ್ಮ ಸಿಗುತ್ತೆ ಅಂದ್ರೆ ಅಲ್ಲಿ ನಮ್ಗೆ ಒಂದು ಅವಕಾಶ ಇದೆ. ಭಗವಂತನ ನಾಮ ಜಪನ ಆಗ್ತಾ ಇರುತ್ತೆ, ಭಗವಂತನ ಕೀರ್ತನೆ ಆಗ್ತಾ ಇರುತ್ತೆ, ಭಗವಂತನ ಬಗ್ಗೆ ಒಂದು ಪ್ರವಚನ ಇರುತ್ತೆ, ಭಗವಂತನ ಒಂದು ಮೂರ್ತಿ ಸೇವೆ ಇರುತ್ತೆ, ಭಗವಂತನಿಗೆ ಅವಕಾಶ ಇರುತ್ತೆ ಮಾಡೋದಕ್ಕೆ. ಸೊ ಅದಕ್ಕೆ ಅವ್ರು ಹೇಳ್ತಾರೆ, ಕೀಟವಾಗಿ ಹುಟ್ಟುದು ತೊಂದರೆ. ಕೀಟ ಅಂದ್ರೆ ಏನಂದ್ರೆ ಏನೊಂದು ಇದಿಲ್ಲ, ಒಂದು ಮರ್ಯಾದೆ ಇಲ್ಲ ನಮ್ಗೆ. ಒಂದೊಂದ್ಸಲ ಒಂದೇ ತರ ಆ ವ್ಯಕ್ತಿಗೆ ಒಂದು ಸೇವಕನ ನಾವು ಇದು ಮಾಡ್ತೀವಿ, ಸರ್ವೆಂಟ್ಗೆ. ಆ ರೀತಿ ಕೀಟ ಅಂದ್ರೆ ಆ ರೀತಿ ಜನ್ಮ. ಏನೋ ಒಂದು ಆದ್ರೂ ತೊಂದರೆ ಇಲ್ಲ, ಆದರೆ ಒಂದು ಭಕ್ತರ ಮನೆಯಲ್ಲಿ ನಿನ್ನ ಸೇವೆಯಲ್ಲಿ ನಡೆಯುತ್ತೆ, ನಿನ್ನ ಸೇವಾ ಮನೋಭಾವ ಇರೋ ಒಂದು ಸ್ಥಿತಿ ಅಲ್ಲಿ ನನಗೆ ಬೇಕು ಅಂತ ಅವರು ಇಚ್ಛಿಸ್ತಾರೆ. ಯಾಕಂದ್ರೆ ಅವರು ಈ ತರ ಒಂದು ಭಗವಂತನ ಭಕ್ತಿಯ ಒಂದು ರಸವನ್ನು ಅನುಭವಿಸಿದ್ದಾರೆ. ಸೊ ನಾವು ಆ ರಸವನ್ನು ಅನುಭವಿಸ್ಬೇಕು. ಆ ರಸವನ್ನು ನಾವು ಅನುಭವಿಸಿದಾಗ ನಮಗೆ ಮತ್ತೆ ಅದನ್ನೇ ಪಡೆಯೋದಕ್ಕೆ ನಮಗೆ ಪ್ರಚೋದನೆ ಸಿಗುತ್ತೆ. ಪ್ರಚೋದನೆ ಸಿಕ್ಕಿ ಅಂತಿಮದಲ್ಲಿ ನಾವು ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಇದು ಭಕ್ತಿ ರಸ. ಅದು ಭಕ್ತಿ ರಸ ಅನ್ನೋದೊಂದು, ಇನ್ನೊಂದು ಇಂದ್ರಿಯ ಸುಖದ ರಸ ಅನ್ನೋದೊಂದು. ಸೊ ಆ ಭಕ್ತಿ ರಸವನ್ನು ಹೆಚ್ಚು ನಾವು ತಗೊಳ್ಬೇಕು. ಈ ಭಾಗವತದಲ್ಲಿ ನಮಗೆ ಆ ಭಕ್ತಿ ರಸ ಇದೆ. ಏನಿದೆ ಭಕ್ತಿ ರಸ? ಭಗವಂತನನ್ನು ಸ್ಮರಿಸೋದು, ಭಗವಂತನ ಶುದ್ಧ ಭಕ್ತರ ಮಧ್ಯೆ ಇರುವ ಲೀಲೆಗಳು, ಅದು ನಮಗೆ ಆ ಭಕ್ತಿ ರಸ ಅನ್ನು ನಾವು ಸವಿಬಹುದು. ಯಾರೇ ಕೃಷ್ಣ ಅಂತ ಜಪಿಸೋದ್ರಿಂದ ಭಕ್ತಿ ರಸವನ್ನು ಸವಿಬಹುದು ನಾವು.
ಇದನ್ನ ಮಾಡ್ತಾ ಮಾಡ್ತಾ ನಮಗೆ ಬೇರೆ ಇದರಿಂದ ನಾವು ಮುಕ್ತರಾಗ್ತೇವೆ. ಈ ಮಹಾಮಂತ್ರದ ರಸ ಇದೆ. ಶುದ್ಧ ಭಕ್ತರು ಹೇಳೋದು, ನನಗೆ ಒಂದು ನಾಲಿಗೆ ಎರಡು ಕಿವಿ ಸಾಕಾಗಲ್ಲ ನನಗೆ ಭಗವಂತನೇ, ನೀವು ಎಷ್ಟು ಇನ್ನ ನಾಲಿಗೆಗಳು ಕೊಡು, ಎಷ್ಟು ಕಿವಿಗಳು ಕೊಡು ಅಂತ ಹಿಂದೆ ರೂಪಗೋಸ್ವಾಮಿಗಳು ಕೇಳ್ತಾರೆ. ಯಾಕೆಂದ್ರೆ ಅವರು ಆ ರಸವನ್ನು ಅನುಭವಿಸ್ತಾ ಇದ್ದಾರೆ. ಭಗವಂತನ ನಾಮವನ್ನು ಹೇಳೋದ್ರಲ್ಲಿ ಆ ರಸ, ನಿಜವಾದ ರಸ ಇದೆ. ಸೊ ಈ ಭಕ್ತಿಯಲ್ಲಿ ಶ್ರವಣ, ಕೀರ್ತನ, ಸ್ಮರಣ, ಅರ್ಚನ ಒಂದೊಂದರಲ್ಲೂ ವಿಶೇಷವಾದ ಒಂದೊಂದು ಆನಂದ ಇದೆ. ಸೊ ಅದು ನಾವು ಇವಾಗ ನಮ್ಗೆ ಏನಂದ್ರೆ ಒಂಥರ ಜಾಂಡೀಸ್ ಥರ ಕಾಣುತ್ತೆ. ಜಾಂಡೀಸ್, ಕಾಮಾಲೆ ಅದಿದ್ದಾಗ ಒಂದು ರುಚಿಕರವಾದ ಪದಾರ್ಥ ಕೊಟ್ಟರು ಅದು ಕೈಯಾಗಿ ಕಾಣುತ್ತೆ. ಸೊ ಹಾಗೆ ನಮಗೆ ಇದೇನಿದು ಹರೇ ಕೃಷ್ಣ ಹರೇ ಕೃಷ್ಣ ಅದೇ ಮಂತ್ರನೇ, ಇನ್ನು ಹೊಸ ಮಂತ್ರ ಇಲ್ವಾ, ಹೊಸ ಟ್ಯೂನ್ ಇಲ್ವಾ ಅಂತ ಅನ್ಸುತ್ತೆ ನಮ್ಗೆ. ಯಾಕೆ ನಮಗೆ ಆ ರಸವನ್ನು ಬೆಳೆಸಬೇಕು. ಈ ನಾಮದಲ್ಲಿ ಆ ರಸ ಇದೆ. ಅದು ಆ ರಸವನ್ನು ಅನುಭವ ಆದಾಗ ಅದನ್ನೇ ಹೇಳ್ತಾ ಇರೋದು. ಈ ಪ್ರಭುಪಾದರದು ನಾವು ಕೇಳ್ತೇವೆ, ಅವ್ರು ಒಂದೇ ಟ್ಯೂನ್. ನಮ್ಮ ಎಲ್ಲ ಇಸ್ಕಾನ್ ಸಂಸ್ಥೆಗಳು ಹೋದ್ರೆ ಎಲ್ಲ ಕಡೆ ಹೆಚ್ಚಾಗಿ ಇದೇ ಕೀರ್ತನೆ ಆಗ್ತದೆ. ಅಲ್ಲಿ ಬೇರೆ ಒಂದು ನಾವು ಟ್ಯೂನು ಏನೂ ಇಲ್ಲ, ಒಂದೇ ಇದು ಅದು ಪ್ರಭುಪಾದ. ಅದು ಎಷ್ಟು ಸಲ ಕೇಳ್ಬೋದು, ಯಾಕಂದ್ರೆ ಆ ರಸ ಅದರಲ್ಲಿದೆ, ಅವ್ರು ಹೇಳೋ ಇದರಲ್ಲಿ ನಾಮದಲ್ಲಿ. ಸೊ ಈ ರೀತಿ ನಾಮದಲ್ಲಿ ನಾವು ರಸವನ್ನು ಸ್ವಾದಿಸ್ಬೇಕು. ಮತ್ತೆ ಈ ಭಾಗವತದಲ್ಲಿ ಈ ವಿಚಾರದಲ್ಲಿ ರಸ ಇದೆ. ಆಮೇಲೆ ಭಗವಂತನ ಸೇವೆಯಲ್ಲಿ ಭಗವಂತನಿಗೆ ಮೂರ್ತಿ ಪೂಜೆ ಮಾಡೋದ್ರಲ್ಲಿ ಆ ರಸ ಇದೆ. ಸೊ ಆಚಾರ್ಯ ಪ್ರಭುಪಾದರು ಹೇಳ್ತಾರೆ, ಭಗವಂತನ ಪೂಜಾರಿಗಳು ಇದ್ದಾರೆ, ಅವರ ಮೇಲೆ ಒಂದು ಸಲ ಸ್ಮೈಲ್ ಕೊಡ್ಬೇಕಷ್ಟೇ ಅಂತ. ಪ್ರತಿ ದಿವಸ ಸೇವೆ ಮಾಡ್ತಾ ಇದ್ದಾರೆ ಭಗವಂತನಿಗೆ, ಅವರು ಅಲಂಕಾರ ಮಾಡ್ತಾ ಇದ್ದಾರೆ, ಆಮೇಲೆ ಇನ್ನೊಂದು ನೈವೇದ್ಯ ಅರ್ಪಣೆ ಮಾಡ್ತಾ ಇದ್ದಾರೆ, ಅವರಿಗೆ ತಯಾರಿ ಮಾಡಿ. ಸೊ ಒಂದು ದಿವಸ ಆ ಕೃಷ್ಣನು ಅವ್ರಿಗೆ ಸ್ವಲ್ಪ ಸ್ಮೈಲ್ ಕೊಡ್ಬೇಕಷ್ಟೇ ಆ ಮೂರ್ತಿ, ಆದರೆ ಅವ್ರ ಜೀವನ ಪರಿಪೂರ್ಣ. ಸೊ ನಾವು ಇಷ್ಟೆಲ್ಲ ಮಾಡ್ತಾ ಇದೀವಿ, ನಾವು ಕೆಲಸ ಮಾಡ್ತಾ ಇದೀವಿ, ಭಗವಂತನಿಗೆ ಅಡುಗೆ ಮಾಡ್ತಾ ಇದೀವಿ, ಭಗವಂತನಿಗೆ ಅಲಂಕಾರ ಮಾಡ್ತಾ ಇದೀವಿ, ಭಗವಂತನಿಗೆ ಪೂಜೆ ಮಾಡ್ತಾ ಇದೀವಿ. ಇದೆಲ್ಲ ಏನು ಮಾಡ್ತಾ ಇರೋದು, ಭಗವಂತನು ಕೃಷ್ಣನು ಅವನು ಸ್ವಲ್ಪ ಲಿಟಲ್ ಸ್ಮೈಲ್ ಅಷ್ಟೇ. ಸೊ ಅವಾಗ ನಮ್ಮ ಜೀವನ ಪರಿಪೂರ್ಣ. ಇದು ಉದ್ದೇಶ, ಇದು ನಮ್ಮ ಉದ್ದೇಶ. ಭಕ್ತಿ ಅನ್ನೋದು ಇದು ಭಗವಂತನ ಸಂತೋಷಕ್ಕೋಸ್ಕರ, ಭಗವಂತನ ಇದಕ್ಕೋಸ್ಕರ ಮಾಡೋ ಕಾರ್ಯ ಆಯಿತು. ಆತ್ಮೇಂದ್ರಿಯ ಪ್ರೀತಿ ವಾಂಚ ದಾರೇ ನಾಮ್ ಕಾಮ್, ಕೃಷ್ಣೇಂದ್ರಿಯ ಪ್ರೀತಿ ವಾಂಚ ದಾರೇ ನಾಮ್ ಪ್ರೇಮ್. ಎಷ್ಟು ಎರಡೇ, ಪ್ರೇಮ ಮತ್ತೆ ಕಾಮ. ಕಾಮ ಅಂದ್ರೆ ನಮ್ಮ ಸ್ವಾರ್ಥಕ್ಕೆ ನಾವು ಮಾಡುವ ಚಟುವಟಿಕೆ, ನಮ್ಮ ಇಂದ್ರಿಯಗಳ ಸುಖಕ್ಕೆ. ಪ್ರೇಮ ಅಂದ್ರೆ ಕೃಷ್ಣನ ಇಂದ್ರಿಯ ಸಂತೋಷಕ್ಕೆ ಮಾಡೋ ಕಾರ್ಯ ಅಷ್ಟೇ. ಕಾರ್ಯ ಚಟುವಟಿಕೆ ಮಾಡಲೇಬೇಕು, ಆದರೆ ಯಾವ ಉದ್ದೇಶವಾಗಿ ನಾವು ಮಾಡ್ತೇವೆ ಅದು ಕಾಮ ಆಗುತ್ತೆ, ಇಲ್ಲಾಂದ್ರೆ ಪ್ರೇಮ ಆಗುತ್ತೆ. ಇವತ್ತು ಆಯ್ತು, ಸಮಯನೂ ಆಯ್ತು. ಹರೇ ಕೃಷ್ಣ ಹರೇ ಕೃಷ್ಣ. ಗುರು ಏನಾದ್ರು ಪ್ರಶ್ನೆ ಏನಾದ್ರು ಇದೆಯೇನಪ್ಪ ನಿಮ್ದು? ಹರೇ ಕೃಷ್ಣ. ಆಫೀಸ್ ಇಲ್ವಾ ನಿಮ್ಗೆ? ಇಲ್ಲ ಬಾಬು, ನಾನು ಹೊರಡ್ತಿದ್ದೇನೆ, ರೆಡಿ ಆಗಿದ್ದೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಸುಬ್ರಾಯ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ. अनंत कोटि वैष्णववृंद की जय। नमाचार्य श्रीदास ठाकुर की जय। श्रीमद् भागवतम की जय। जय।